ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಕರಾವಳಿ ಭಾಗ, ತುಳುನಾಡು ಈ ಹಿಂದೆಯೂ ಕೂಡ ಚರ್ಚೆ ಮಾಡಿದೆ. ಬಹುಶಃ ಇನ್ನು ಮುಂದಕ್ಕೂ ಕೂಡ ಚರ್ಚೆ ಮಾಡುತ್ತೆ. ಯಾಕಂದ್ರೆ ನಮ್ಮ ಮಣ್ಣಿನ ಶಕ್ತಿ ಅಂತದ್ದು, ನಮ್ಮ ಒಂದು ಮಣ್ಣಿನ ಸಂಸ್ಕಾರ ಸಂಸ್ಕೃತಿ ಇವೆಲ್ಲದರ ಜೊತೆಗೆ ನಮ್ಮ ತುಳುನಾಡಿನಲ್ಲಿ ಹಾಸು ಹೊಕ್ಕಾಗಿರುವಂತಹ ನಮ್ಮ ಜೀವನ ಶೈಲಿ ಇವೆಲ್ಲದರ ಜೊತೆಗೆ ನಮ್ಮ ತುಳುನಾಡನ್ನ ಕಾಯುವಂತಹ ಜೊತೆಗೆ ಕಾಪಾಡಿ ಸಲಹುವಂತಹ ಅತ್ಯದ್ಭುತವಾಗಿರುವಂತಹ ಶಕ್ತಿಗಳು, ಈ ಮಣ್ಣಿನ ಶಕ್ತಿಗಳು ನಮ್ಮನ್ನ ಪ್ರತಿ ಬಾರಿಯೂ ಕೂಡ ಸಾಕಿ ಸಲಹುತ್ತೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿ. ಯಾರು ನಂಬ್ತಾರೆ ಅವರುಗಳಿಗೆ ನಂಬಿಕೆಗೆ ಇಂಬು ಕೊಡುವಂತಹ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿಗಳು ಒಂದ್ ಕಡೆ ದೈವ ದೇವರುಗಳು, ಮತ್ತೊಂದು ಕಡೆ ನಮ್ಮ ತುಳುನಾಡನ್ನ ಕಾಯ್ತಾ ಇರುವಂತಹ ನಂದಿನಿ ನದಿಯ ದಂಡೆಯಲ್ಲಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ದೇವಿ, ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಿ ಮತ್ತೊಮ್ಮೆ ಕಲಿಯುಗದಲ್ಲಿ ಕಾರಣಿಕವನ್ನ ಮೆರೆದಿದ್ದಾಳೆ. ಕಲಿಯುಗದಲ್ಲಿ ಮತ್ತೆ ಕಾರಣಿಕವನ್ನ ಮೆರೆದಿರುವಂತಹ ಕಟೀಲು ತಾಯಿ ಒಂದೆಡೆ ಆದರೆ, ನಮ್ಮ ಮಣ್ಣಿನ ಶಕ್ತಿ ಜುಮಾದಿ ದೈವ, ಧೂಮಾವತಿ ದೈವ ಅಂತ ಕರಿತೀವಿ, ಅದು ಕೂಡ ಇಲ್ಲಿ ಅಕ್ಷರಶಃ ತನ್ನ ಇರುವಿಕೆಯನ್ನ, ತನ್ನ ಶಕ್ತಿಯನ್ನ ಈ ಒಂದು ವಿಚಾರದಲ್ಲಿ ತೋರಿಸಿದೆ. ಕಾರಣ, ಒಂದು ಸಂಪೂರ್ಣವಾಗಿರುವಂತಹ ಗ್ರಾಮ, ಸರ್ಕಾರದ ಒಂದು ಬಹಳ ದೊಡ್ಡದಾಗಿರುವಂತಹ ಯೋಜನೆ, ಆ ಯೋಜನೆಯನ್ನು ಆ ಗ್ರಾಮದಲ್ಲಿ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಗ್ರಾಮದವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇಡೀ ಸಂಪೂರ್ಣ ಗ್ರಾಮ ಆ ಒಂದು ಸರ್ಕಾರದ ಯೋಜನೆಯಿಂದ ಬಹಳಷ್ಟು ಸಂಕಷ್ಟಕ್ಕೀಡಾಗ್ತಾ ಇತ್ತು. ಹಾಗಾಗಿ ಆ ಗ್ರಾಮದವರ ಅಸಹಾಯಕತೆ, ಅವರ ಒಂದು ಅಳಲು, ಅವರು ನೇರವಾಗಿ ಇಟ್ಟದ್ದು ತಾಯಿ ದುರ್ಗಾ ಪರಮೇಶ್ವರಿ ದೇವಿ ಕಟೀಲಿನ ಮಾತೆಯ ಜೊತೆ ಅವರು ಭಕ್ತಿ ಪರವಶವಾಗಿ ಬೇಡಿಕೊಂಡಿದ್ರು. ಈ ಒಂದು ಯೋಜನೆಯನ್ನ ಸರ್ಕಾರ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಒಂದು ಆಶೀರ್ವಾದವನ್ನು ಕರುಣಿಸು ಅನ್ನುವಂಥ ನಿಟ್ಟಿನಲ್ಲಿ 10 ವರ್ಷಗಳ ನಿರಂತರವಾಗಿರುವಂತಹ ಹೋರಾಟ, ಬಹುಶಃ 10, 11, 12 ವರ್ಷಗಳಾಗಿರ್ಬೋದು ನಿರಂತರವಾಗಿರುವಂಥ ಹೋರಾಟ, ಆ ಹೋರಾಟ ಫಲಪ್ರದವಾಗಿದೆ. ಕಾರಣ, ಸರ್ಕಾರ ಆ ಯೋಜನೆಯನ್ನ ಕೈ ಬಿಟ್ಟಿದೆ. ಇದೀಗ ಆ ಗ್ರಾಮಸ್ಥರು ಹೇಳಿದಾಗೆ ಕಟೀಲು ತಾಯಿಯ, ಕಟೀಲು ದೇವಿಯ ಆಶೀರ್ವಾದದಿಂದ ಜೊತೆಗೆ ಧೂಮವತಿ ಸಪರಿವಾರ ದೈವದ ಆಶೀರ್ವಾದದಿಂದ ಸಂಪೂರ್ಣವಾಗಿರುವಂಥ ಒಂದು ಗ್ರಾಮ, ಜೊತೆಗೆ 1200 ಎಕರೆ ಜಮೀನು ಭೂಮಿ ಅಲ್ಲಿ ಉಳಿದಿದೆ. ಜೊತೆಗೆ ಉಳಿಸಿಕೊಟ್ಟಂತಹ ಈ ಕಾರಣಿಕದ ಶಕ್ತಿಗಳಿಗೆ ಊರಿನವರು ಸೇರಿ ಕಟೀಲು ದೇವಿಗೆ ಬೆಳಕಿನ ಸೇವೆಯನ್ನು ಕೊಟ್ಟಿದ್ದಾರೆ. ಬೆಳಕಿನ ಸೇವೆ ಅಂತ ಬಂದಾಗ ಯಕ್ಷಗಾನದ ಸೇವೆಯನ್ನು ಕೊಟ್ಟಿದ್ದಾರೆ. ಈ ಹಿಂದಿನೂ ಕೂಡ ಕಟೀಲು ತಾಯಿ ಯಕ್ಷಗಾನದ ಸೇವೆಯನ್ನು ಕೊಟ್ಟಂತಹ ಅದೆಷ್ಟೋ ಜನರಿಗೆ ಕೇಳಿದೆಲ್ಲವನ್ನ ಕೊಟ್ಟಿರುವಂತಹ ಅದೆಷ್ಟೋ ಕಾರಣಿಕ ಕಥೆಗಳು ನಮ್ಮ ಕಣ್ಣ ಮುಂದೆ ಇದೆ. ಆಟದ ಸೇವೆ ಕೊರ್ಪ ಕಟೀಲ್ ದಪ್ಪೆಗೆ ಪಂಪಂಚಿನ ಪಾತೆರ. ಸೊ ನೂದೆಕ್ಕು ನೂದು ನಿಜ ಆತಂಡಿ ಈ ಒಂದು ವಿಚಾರಡೆ. ಸೊ ಹಾಗಿದ್ದಾಗ ಯಾವ ಗ್ರಾಮದಲ್ಲಿ ಕಟೀಲು ದೇವಿ ಜೊತೆಗೆ ಧೂಮವತಿ ಸಪರಿವಾರ ದೈವ ಕಾರಣಿಕವನ್ನ ಮೆರೆದಿದೆ, ಏನ್ ಕತೆ, ಆ ಗ್ರಾಮದವರು ಯಾವ ಕಷ್ಟವನ್ನ ಅನುಭವಿಸ್ತಾ ಇದ್ರು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಲಿಯುಗದಲ್ಲಿ ಮತ್ತೆ ಕಾರಣಿಕ ಮೆರೆದ ದೈವ ಮತ್ತು ಕಟೀಲು ಯಕ್ಷಗಾನ. ಭೂಸ್ವಾಧೀನ ತಪ್ಪಿಸಲು ದೈವ ಮತ್ತು ಕಟೀಲು ದುರ್ಗೆಯ ಮೊರೆ ಹೋದ ಗ್ರಾಮಸ್ಥರು. ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ನಂಬಿದ ಭಕ್ತರ ಕೈಬಿಡುವುದಿಲ್ಲ ಎಂಬ ಮಾತು ಅನಾದಿ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಈ ಮಾತಿಗೆ ಮಂಗಳೂರು ತಾಲೂಕಿನ ನಿಡ್ಡೋಡಿ ಗ್ರಾಮ ಸಾಕ್ಷಿಯಾಗಿದ್ದು, ಓದ ಭಕ್ತರ ಕೋರಿಕೆಯನ್ನ ದೇವಿ ಈಡೇರಿಸಿಕೊಟ್ಟಿದ್ದಾಳೆ. 10 ವರ್ಷಗಳ ಹಿಂದೆ ಭಕ್ತರು ತಾಯಿಗೆ ಬೇಡಿಕೊಂಡ ಕೋರಿಕೆ. ಉಷ್ಣ ವಿದ್ಯುತ್ ಸ್ಥಾವರ ಯೋಜನೆ ಆತಂಕದಲ್ಲಿದ್ದ ನಿಡ್ಡೋಡಿ ಗ್ರಾಮಸ್ಥರು. ಉಷ್ಣ ವಿದ್ಯುತ್ ಸ್ಥಾವರ ಆಂಡ ಮುಲ್ಪ ದಾದಾ ಪುಂಡು ಬಡ್ದು ನಿಗ್ಲಿಗೆ ಮಾತೆಲ್ಲ ಗೊತ್ತಿಲ್ಲ, ಆಂಡ ಎಂಚ ಆಪುಂಡು ಬಡ್ದು ಏರಿಯಾಗಳ ಗೊತ್ತಿಲ್ಲ, ಇದಾಯ ಬಡ ಇತೊಡ್ತು ಮಾತೆಲ್ಲ ಪಣ್ಪುಣಾತೆ ಆ ಉಷ್ಣ ವಿದ್ಯುತ್ ಸ್ಥಾವರ ಆಪೂಜಿಗೆ ಪಣ್ಪುಣ ಒಂಜಿ ಎಲ್ಲ ವಿಚಾರ ಏರಿಯಾಗ ಪಡೆದು ಅಂತೆ ಮಾತೆಗಳ ಆ ವಿಚಾರ ಹೋದೈತೆ ಅವ್ರು ಒಂಥರ ಮಾತೆಲ್ಲ ಹೊರ. ಅಂದಾಗೆ ಇದು 10 ವರ್ಷಗಳ ಹಿಂದೆ ಭಕ್ತರು ತಾಯಿಗೆ ಬೇಡಿಕೊಂಡ ಕೋರಿಕೆಯಾಗಿದ್ದು, ಅದು ಈಡೇರಿದ ಹಿನ್ನೆಲೆಯಲ್ಲಿ ಭಕ್ತರು ಯಕ್ಷಗಾನದ ಸೇವೆ ನೀಡುತ್ತಿದ್ದಾರೆ. 10 ವರ್ಷಗಳ ಹಿಂದೆ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಸರ್ಕಾರ ರೂಪಿಸಿದ್ದ ಯೋಜನೆಯಿಂದ ನಿಡ್ಡೋಡಿ ಗ್ರಾಮಸ್ಥರು ಜಮೀನು ಕಳೆದುಕೊಳ್ಳುವ ಆತಂಕ ಎದುರಿಸಿದ್ದರು. ಭಕ್ತರ ಮೊರೆಗೆ ಓಗೊಟ್ಟು 1200 ಎಕರೆ ಜಮೀನು ಉಳಿಸಿದ ದೈವ ಮತ್ತು ಕಟೀಲು ತಾಯಿ. ಸುಮಾರು 1200 ಎಕರೆ ಭೂಮಿಯನ್ನ ಈ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿತ್ತು. ಹಲವು ಹೋರಾಟ ನಡೆಸಿದ ಜನರು ಕೊನೆಗೂ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಮೊರೆ ಹೋಗಿದ್ದರು. ನಿಡ್ಡೋಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿಕೊಂಡು ತಾಯಿಯ ಬಳಿ ಗ್ರಾಮವನ್ನ ಉಳಿಸಿಕೊಡುವಂತೆ ಕೋರಿಕೊಂಡಿದ್ದರು.
ಬೆಳಕಿನ ಸೇವೆಯ ಜೊತೆಗೆ ದೈವ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರದ ಸಂಕಲ್ಪ. ಸರ್ಕಾರ ನಮ್ಮ ಗ್ರಾಮವನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟರೆ ಬೆಳಕಿನ ಸೇವೆಯ ಜೊತೆಗೆ ನಿಡ್ಡೋಡಿಯ ದೈವ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರ ಮಾಡುವ ಹರಕೆ ಹೊತ್ತಿದ್ದರು. ಇದಾದ ಕೆಲವೇ ದಿನಗಳಲ್ಲಿ ಸರ್ಕಾರ ಉಷ್ಣ ವಿದ್ಯುತ್ ಸ್ಥಾವರದ ಪ್ರಸ್ತಾವವನ್ನೇ ಕೈಬಿಟ್ಟಿತ್ತು. ಅಂದು ಅರಿಕೆ ಮಾಡಿಕೊಂಡಂತೆ ಇದು ಗ್ರಾಮದ ಜನರು ನಿಡ್ಡೋಡಿಯ ದೈವದೇವರ ಸಾನ್ನಿಧ್ಯ ಜೀರ್ಣೋದ್ಧಾರ ಮಾಡಿ ಕಟೀಲು ದುರ್ಗಾ ಪರಮೇಶ್ವರಿಗೆ ವಿಜೃಂಭಣೆಯ ಯಕ್ಷಗಾನ ಸೇವೆ ನೀಡಿದ್ದಾರೆ. ಕಲಿಯುಗದಲ್ಲಿ ಮತ್ತೆ ಕಾರ್ಣಿಕ ಬೆರೆದ ದೈವ ಮತ್ತು ಕಟೀಲು ಯಕ್ಷಗಾನ. ಭೂಸ್ವಾಧೀನ ತಪ್ಪಿಸಲು ದೈವ ಮತ್ತು ಕಟೀಲು ದುರ್ಗೆಯ ಮೊರೆ ಹೋದ ಗ್ರಾಮಸ್ಥರು. ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ನಂಬಿದ ಭಕ್ತರ ಕೈಬಿಡುವುದಿಲ್ಲ ಎಂಬ ಮಾತು ಅನಾದಿ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಈ ಮಾತಿಗೆ ಮಂಗಳೂರು ತಾಲೂಕಿನ ನಿಡ್ಡೋಡಿ ಗ್ರಾಮ ಸಾಕ್ಷಿಯಾಗಿದ್ದು, ಒಂದೆಡೆ ಗ್ರಾಮದ ಭಕ್ತರ ಕೋರಿಕೆಯನ್ನ ದೇವಿ ಈಡೇರಿಸಿಕೊಟ್ಟಿದ್ದಾಳೆ. 10 ವರ್ಷಗಳ ಹಿಂದೆ ಭಕ್ತರು ತಾಯಿಗೆ ಬೇಡಿಕೊಂಡ ಕೋರಿಕೆ. ಉಷ್ಣ ವಿದ್ಯುತ್ ಸ್ಥಾವರ ಯೋಜನೆ ಆತಂಕದಲ್ಲಿದ್ದ ನಿಡ್ಡೋಡಿ ಗ್ರಾಮಸ್ಥರು. ಉಷ್ಣ ವಿದ್ಯುತ್ ಸ್ಥಾವರ ಆಂಡ ಮುಲ್ಪ ದಾದಾ ಪುಂಡು ಬಡ್ದು ನಿಗ್ಲಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಆಂಡ ಎಂಚ ಆಪುಂಡು ಬಡ್ದು ಏರಿಯಾಗ್ಲ ಗೊತ್ತಿದ್ದು ಇದಾಯ ಬಡ ಇತೋರ್ತು ಮಾತೆಲ್ಲ ಪಣ್ಪುಣಾತೆ ಉಷ್ಣ ವಿದ್ಯುತ್ ಸ್ಥಾವರ ಆಪೂಜಿಗೆ ಪಣ್ಪುಣ ಒಂಜಿ ಎಲ್ಲ ವಿಚಾರನು ಏನೇಗ ಪಡೆದು ಅಂತ ಮಾತಾಡಿಲ್ಲ. ಆ ವಿಚಾರ ಹೋದೈತೆ ಅವು ಒಂಥರ ಮಾತಾಡ ಹೊರ. ಅಂದಾಗೆ ಇದು 10 ವರ್ಷಗಳ ಹಿಂದೆ ಭಕ್ತರು ತಾಯಿಗೆ ಬೇಡಿಕೊಂಡ ಕೋರಿಕೆಯಾಗಿದ್ದು, ಅದು ಈಡೇರಿದ ಹಿನ್ನೆಲೆಯಲ್ಲಿ ಭಕ್ತರು ಯಕ್ಷಗಾನದ ಸೇವೆ ನೀಡುತ್ತಿದ್ದಾರೆ. 10 ವರ್ಷಗಳ ಹಿಂದೆ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಸರ್ಕಾರ ರೂಪಿಸಿದ್ದ ಯೋಜನೆಯಿಂದ ನಿಡ್ಡೋಡಿ ಗ್ರಾಮಸ್ಥರು ಜಮೀನು ಕಳೆದುಕೊಳ್ಳುವ ಆತಂಕ ಎದುರಿಸಿದ್ದರು. ಭಕ್ತರ ಮೊರೆಗೆ ಓಗೊಟ್ಟು 1200 ಎಕರೆ ಜಮೀನು ಉಳಿಸಿದ ದೈವ ಮತ್ತು ಕಟೀಲು ತಾಯಿ. ಸುಮಾರು 1200 ಎಕರೆ ಭೂಮಿಯನ್ನ ಈ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿತ್ತು. ಹಲವು ಹೋರಾಟ ನಡೆಸಿದ ಜನರು ಕೊನೆಗೂ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಮೊರೆ ಹೋಗಿದ್ದರು. ನಿಡ್ಡೋಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿಕೊಂಡು ತಾಯಿಯ ಬಳಿ ಗ್ರಾಮವನ್ನ ಉಳಿಸಿಕೊಡುವಂತೆ ಕೋರಿಕೊಂಡಿದ್ದರು. ಬೆಳಕಿನ ಸೇವೆಯ ಜೊತೆಗೆ ದೈವ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರದ ಸಂಕಲ್ಪ. ಸರ್ಕಾರ ನಮ್ಮ ಗ್ರಾಮವನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟರೆ ಬೆಳಕಿನ ಸೇವೆಯ ಜೊತೆಗೆ ನಿಡ್ಡೋಡಿಯ ದೈವ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರ ಮಾಡುವ ಹರಕೆ ಹೊತ್ತಿದ್ದರು. ಇದಾದ ಕೆಲವೇ ದಿನಗಳಲ್ಲಿ ಸರ್ಕಾರ ಉಷ್ಣ ವಿದ್ಯುತ್ ಸ್ಥಾವರದ ಪ್ರಸ್ತಾವವನ್ನೇ ಕೈಬಿಟ್ಟಿತ್ತು. ಅಂದು ಅರಿಕೆ ಮಾಡಿಕೊಂಡಂತೆ ಇದು ಗ್ರಾಮದ ಜನರು ನಿಡ್ಡೋಡಿಯ ದೈವದೇವರ ಸಾನ್ನಿಧ್ಯ ಜೀರ್ಣೋದ್ಧಾರ ಮಾಡಿ ಕಟೀಲು ದುರ್ಗಾ ಪರಮೇಶ್ವರಿಗೆ ವಿಜೃಂಭಣೆಯ ಯಕ್ಷಗಾನ ಸೇವೆ ನೀಡಿದ್ದಾರೆ. ಇದು ಕಲಿಯುಗದಲ್ಲಿ ಕೈ ಬಿಡದ ಕಟೀಲಮ್ಮ ಇದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಜೊತೆಗೆ ಯಕ್ಷಗಾನ ಅಂತ ಬಂದಾಗ ಇದು ನಮ್ಮ ಕರ್ನಾಟಕದ ಗಂಡು ಕಲೆ ಅಂತ ಹೇಳ್ತೀವಿ. ಇದು ಜಾನಪದವಾಗಿರುವಂತಹ ಒಂದು ಸಾಂಸ್ಕೃತಿಕ ಕಲೆ ಮಾತ್ರ ಅಲ್ಲ, ಇದರಲ್ಲಿ ದೈವಿ ಶಕ್ತಿ ಇದೆ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ನಮ್ಮ ಕಲಿಯುಗದಲ್ಲಿ ಪ್ರೂವ್ ಆಗ್ತಾನೆ ಇರುತ್ತೆ. ಕಾರಣ ಈ ಒಂದು ಘಟನೆಗಳು, ಇಂಥದ್ದು ನೂರಾರು ಘಟನೆಗಳು ನಮ್ಮ ಕರಾವಳಿಯಲ್ಲಿ ತುಳುನಾಡಲ್ಲಿ ಕಣ್ಣಿಗೆ ಕಾಣಲಿಕ್ಕೆ ಸಿಗುತ್ತೆ, ಜೊತೆಗೆ ಕಿವಿಗೆ ಕೇಳಲಿಕ್ಕೆ ಸಿಗುತ್ತೆ. ಇವೆಲ್ಲದರ ಜೊತೆಗೆ ನೈಜ ಘಟನೆಗಳು. ಯಾಕಂದರೆ ಕಟೀಲು ತಾಯಿಯ ಒಂದು ಬೆಳಕಿನ ಸೇವೆಯನ್ನು, ಕಟೀಲದಪ್ಪೆಗೆ ಆಟದ ಸೇವೆ ಕೊರ್ಪೆ ಪಣ್ಣಾಗ ಅದು ಹೇಳಿದಂತಹ ಕೋರಿಕೆಗಳು, ವಿನಂತಿಗಳು, ಬೇಡಿಕೆಗಳು, ಆಸೆಗಳು ಅದು ನಿಜ ಆಗುತ್ತೆ ಅನ್ನುವಂತಹ ಮಾತು 100ಕ್ಕೆ 100 ಸತ್ಯ. ಈ ಒಂದು ಪ್ರಕರಣದಲ್ಲೂ ಕೂಡ ನಿಡ್ಡೋಡಿ ಗ್ರಾಮದವರು ಅನುಭವಿಸ್ತಾ ಇದ್ದಂತಹ ಈ ಒಂದು ಆತಂಕ, ಯಾಕಂದರೆ 1200 ಎಕರೆ ಜಮೀನು ಅಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಮಾಡಬೇಕು, ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಸರ್ಕಾರದ ಯೋಜನೆ ಇತ್ತು. ಈ ಒಂದು ಯೋಜನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟೀಲು ದೇವಿಯಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಧೂಮಾವತಿ ದೈವವು ಕೂಡ ಆ ಜಾಗದಲ್ಲಿ ನೆಲೆ ನಿಂತಿತ್ತು ಸಪರಿವಾರವಾಗಿ. ಸೊ ಹಾಗಿದ್ದಾಗ ಆ ಒಂದು ದೈವಸ್ಥಾನವನ್ನು ಕೂಡ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ ಊರಿನವರು ಸೇರಿ. ಮತ್ತು ಹಲವಾರು ದೇವರುಗಳಿಗೆ ಜೊತೆಗೆ ನಂಬಿಕೆಗಳಿಗೆ ಇವರುಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಯೋಜನೆ ನಿಂತಿತು ಅನ್ನುವಂಥ ವಿಚಾರವಾಗಿ, ಜೊತೆಗೆ ಅವರು ನೆಮ್ಮದಿದೆ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವಾಗಿ. ಸೊ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಅತಿಥಿಗಳು, ಒಂದ್ ಕಡೆ ಆಲ್ಫನ್ ಡಿಸೋಜ ಸರ್, ಜೊತೆಗೆ ರಾಮಗೌಡ ಕೊಲತ್ತರ್ ಸರ್, ಇಬ್ರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ರಾಮಗೌಡ ಸರ್ ಅಂಡ್ ಆಲ್ಫನ್ ಸರ್ ಇಬ್ರು ಕೂಡ ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ಯಾಕೆ ಇವುಗಳನ್ನ ಹೆಮ್ಮೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಬೇಕು ಅಂತ ಬಂದಾಗ, ಈ ಒಂದು ಹೋರಾಟ ಇದೀಗ ಅಲ್ಲಿ
ನಿಡ್ಡೋಡಿಯ ಗ್ರಾಮಸ್ಥರು ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಬಂದಾಗ ಬಿಕಾಸ್ ಆಫ್ ದೀಸ್ ಪೀಪಲ್. ಯಾಕಂದ್ರೆ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ 10 ವರ್ಷಗಳಿಂದ ಇವರುಗಳು ಮಾಡ್ತಾ ಇದ್ರು. ಜೊತೆಗೆ ಆಲ್ಫನ್ಸ್ ಸರ್ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ವ್ಯಕ್ತಿ. ನಿಡ್ಡೋಡಿಯನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆ ಗ್ರಾಮದವರನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಉಷ್ಣ ವಿದ್ಯುತ್ ಸ್ಥಾವರ ಇದರಿಂದ ಆಗುವಂತಹ ಅನಾಹುತಗಳನ್ನ, ಆತಂಕಗಳನ್ನ ಆಲ್ಫನ್ಸ್ ಸರ್ಗೆ ಕೇಳಿದ್ರೆ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ ಅವರ ಜೊತೆ. ಯಾಕೆ ಆಗ್ಬಾರ್ದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು ಅನ್ನೋಂಥದ್ದು. ಇವೆಲ್ಲದರ ಜೊತೆಗೆ ಇವುಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರಿಂದ ಈ ಒಂದು ಯೋಜನೆಯನ್ನ ಸರ್ಕಾರ ಕೈ ಬಿಡುತ್ತೆ. ಜೊತೆಗೆ ನಿನ್ನೆಯ ದಿನ ನಿಡ್ಡೋಡಿಯ ಗ್ರಾಮದಲ್ಲಿ ಕಟೀಲು ದೇವಿಗೆ ಯಕ್ಷಗಾನ ಸೇವೆಯನ್ನು ಕೂಡ ಇವರುಗಳು ಮಾಡ್ತಾರೆ. ಇವರುಗಳು ಯಕ್ಷಗಾನ ಸೇವೆಯನ್ನು ಕೂಡ ನಿನ್ನೆ ದಿನದಲ್ಲಿ ಕಟೀಲು ಮಾತೆಗೆ ಅರ್ಪಿಸ್ತಾರೆ. ಸೊ ಆ ಬಗ್ಗೆಯೂ ಕೂಡ ದೃಶ್ಯಾವಳಿಗಳನ್ನ ಇನ್ನು ಮುಂದಕ್ಕೆ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ಯಾವ ರೀತಿ ನಿನ್ನೆ ದಿನ ಯಕ್ಷಗಾನ ಸೇವೆ ನಡೀತು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗೆ ಫಸ್ಟ್ ಸೆಕ್ಷನ್ ನಾನು ಹೋಗ್ತಾ ಇದ್ದೀನಿ. ಈ ಒಂದು ವಿಚಾರದ ಬಗ್ಗೆ ತಮ್ಮ ಕರೆಗಳು, ಅಭಿಪ್ರಾಯ ಅದನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಇವೆಲ್ಲದರ ಜೊತೆಗೆ ಫಸ್ಟ್ ಸೆಕ್ಷನ್ ಹೋಗ್ತಾ ಇದ್ದೀನಿ ಆಲ್ಫನ್ಸ್ ಸರ್ ಜೊತೆಗೆ. ಆಲ್ಫನ್ಸ್ ಸರ್, ನಿಜವಾಗ್ಲೂ ಕೂಡ ಅಭಿನಂದನೆಗಳು, ತಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ. ಸೊ ಆಗಿದ್ದಾಗ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್? ಫಸ್ಟ್ ಸೆಕ್ಷನ್ ನಾನು ಮೊಟ್ಟ ಮೊದಲಾಗಿ ನಮ್ಮ ಅಗಲಿದ ನಮ್ಮ ಕಮಿಟಿಯ ಉಪಾಧ್ಯಕ್ಷರಾಗಿದ್ದಂಥ ಪೂವಪ್ಪ ದಿವಂಗತ ಪೂವಪ್ಪ ಗೌಡರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತೇನೆ. ಓಕೆ ಸರ್. ಅದೇ ಅವರು ನಮಗೆ ತುಂಬ ಅಂದರೆ ಹಣದ ವಿಚಾರವಾಗಲಿ ಮತ್ತು ಬೇರೆ ಯಾವುದೂ ಸಪೋರ್ಟ್ ಆಗಲಿ, ಗಾಡಿ ಸಪೋರ್ಟ್ ಆಗಲಿ, ನಮ್ಮೊಟ್ಟಿಗೆ ಎಲ್ಲಿ ಬರಬೇಕು ಅಲ್ಲಿ ಅವರು ನಮಗೆ ಅವರ ಸೇವೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಾವು ಮಾತೃಭೂಮಿ ಸಂರಕ್ಷಣಾ ಸಮಿತಿ, ಹೋರಾಟ ಸಮಿತಿಯನ್ನು ನಾವು ಎಲ್ಲರೂ ಸೇರಿ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದು. ನಾವು ನಮ್ಮ ಊರಿನ ನಮ್ಮ ಭೂಮಿಯನ್ನು ಉಳಿಸಬೇಕಾಗಿ ನಾವು ಯಾವುದು ಅದರ ಹೆಸರು ನಾವು ಇಡಬೇಕಂತ ಹೇಳಿದಕ್ಕೆ ಇದೇ ಮಾತೃಭೂಮಿ ಸಂರಕ್ಷಣಾ ಸಮಿತಿ ಅಂತ ನಾವು ರಚಿಸಿದ್ದೇವೆ. ಅದರಲ್ಲಿ ತುಂಬ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರೆಲ್ಲ ಇದ್ರು. ಕೆಲವರು ನಮ್ಮೊಟ್ಟಿಗೆ ಇಲ್ಲ, ಅವರು ಆಗಲಿದ್ದಾರೆ ನಮ್ಮೊಟ್ಟಿಗೆ ದೊಡ್ಡವರು. ಅವರಿಗೆ ನಾವು ಏನು ಹೇಳುವುದಂತ ನನಗೆ ಅಲ್ವಾ ಮನಸ್ಸಿಂದ ಬರ್ದಿಲ್ಲ, ತೊಂದರೆ ಇಲ್ಲ. ನಾವು ನಮ್ಮ ಊರಿನವರೆಲ್ಲ ಸೇರಿ ಈ ಒಂದು ಹೋರಾಟ ನಾವು ಮಾಡಿದ್ದೇವೆ. ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಕಟೀಲ್ ದುರ್ಗಾ ಪರಮೇಶ್ವರಿ, ಹಾಗೇನೆ ನಮ್ಮ ನಿಡ್ಡೋಡಿ ಚರ್ಚಿಯ ಸಂತ ತೆರೇಸಮ್ಮನವರು, ಹಾಗೇನೆ ಅಶ್ವತ್ಪುರ ಶ್ರೀ ರಾಮಚಂದ್ರ ದೇವಸ್ಥಾನ ರಾಮದೇವರು ಅವರಿಗೆ 100 ಮೊಂಡದ ಅಭಿಷೇಕ ಮಾಡಿಸಿದ್ದೇವೆ. ಆದ್ದರಿಂದ ನಮ್ಮ ಇಲ್ಲಿ ಈ ಹೋರಾಟದಲ್ಲಿ ಅವರು ನಮಗೆ ಆಶೀರ್ವಾದವನ್ನು ಕೊಟ್ಟು ನಮ್ಮ ಭೂಮಿಯನ್ನು ಉಳಿಸಿದ್ದಾರೆ ಅಲ್ವಾ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ನಿಜ ನಿಜ ನಿಜ. ಎಲ್ಲ ಊರಿನವರು ಒಟ್ಟಾಗಿದ್ದಾರೆ, ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ, ರಾಜಕೀಯ ಅಲ್ಲದೆ ರಾಜಕೀಯ ವ್ಯಕ್ತಿಗಳೇ ನಾವು ಯಾರನ್ನು ಆಹ್ವಾನಿಸಲಿಲ್ಲ, ಅವರಾಗೆ ಬಂದು ಭಾಷಣ ಮಾಡಿದ್ದಾರೆ. ಇದನ್ನು ಎಲ್ಲರೂ ಸೇರಿ ನಾವು ಇದನ್ನು ಬಿಡಲಿಲ್ಲ. ಒಂದು ದಿವಸ ನಾವು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯಿಂದ ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ ನಿಡ್ಡೋಡಿಯಲ್ಲಿ, ಪೇಂಟೆಯಲ್ಲಿ. ಆವಾಗ ಒಂದು 10,000 ಜನ ನಾವು ಜಮಾಯಿಸಿದ್ದೇವೆ. ಎಲ್ಲರೂ ಸಪೋರ್ಟ್. ಆವಾಗ ಮಳೆ ಬರ್ತಾ ಇತ್ತು, ಆದರೂ ಕೂಡ ಆ ಮಳೆಗೆ ಲೆಕ್ಕಿಸದೆ ಎಲ್ಲ ಜನರು ಒಟ್ಟಿಗೆ ಸೇರಿ ನಾವೊಂದು ಹೋರಾಟ ನಮ್ಮ ಒಂದು ಇವತ್ತು ಸಫಲ ಆಗಿದೆ ಅಂತ ಹೇಳಿ ನಮಗೆ ಒಂದು ಖುಷಿ. ಆ ಖುಷಿಯಿಂದ ನಾವು ಆಟ ಆಡಿಸಿದ್ದೇವೆ. ಓಕೆ ಓಕೆ ಓಕೆ. ಎಸ್ ಸರ್. ಈಗ ಎಷ್ಟು ಮನೆಗಳಿವೆ ತಮ್ಮ ಗ್ರಾಮದಲ್ಲಿ? ಎಷ್ಟು ಕುಟುಂಬಗಳು, ಎಷ್ಟು ಜನರು ಇದ್ದಾರೆ? ಮನೆಗಳು ತುಂಬಾ ಇದೆ ಸರ್. ಮನೆ ಒಂದು 100 ಮನೆ ಆದ್ರೂ ಆಸ್ಪಾಸ್ನಲ್ಲಿ ಇದ್ದಾವೆ. ಅಲ್ಲಿಯೇ ಉಷ್ಣ ವಿದ್ಯುತ್ ಸ್ಥಾವರ ಆಗ್ತದೆ, ಅಲ್ಲಿಯೇ ಒಂದು 100 ಮನೆಗಳು ಇರ್ಬೋದು. ಮತ್ತೆ ಎಲ್ಲ ನೆರೆಕೆರವರೆಲ್ಲ ಬಂದು ಗುರುಗಳು, ಸಿಸ್ಟರ್ಗಳು, ಸ್ವಾಮೀಜಿಗಳು, ನಮ್ಮ ಕಟೀಲಿನ ಶರಣನವರು ದೊಡ್ಡವರು ಅವರು ಬಂದಿದ್ರು. ಮತ್ತೆ ಇಲ್ಲಿ ಪಾಲಡ್ಕ ಕಡಂದಲ್ಲಿಂದ ಅಲ್ಲಿ ಒಬ್ಬರು ಸ್ವಾಮೀಜಿ ಅವರು ಬಂದಿದ್ರು, ಪೇಜಾವರ ಸ್ವಾಮಿ ಅನ್ನುವ ಯಾರ ಅವರು ಬಂದಿದ್ರು. ಅವರು ಎಲ್ಲ ಅವರ ಆಶೀರ್ವಾದದಿಂದ ಎಲ್ಲ ನಮ್ಮದು ಹೋರಾಟ ಸಕ್ಸಸ್ಫುಲ್ ಆಗಿದೆ. ಓಕೆ ಓಕೆ. ಈಗ ಅಂದ್ರೆ ಅಲ್ಲಿ 100 ಮನೆಗಳು ಇವೆ ಅಂತ ಹೇಳ್ತೀರಿ ಅಲ್ವಾ ಸರ್? ಈಗ ಅಂದ್ರೆ 1200 ಎಕರೆ ಜಮೀನು ಭೂಮಿ ಇರುವಂತದಲ್ಲಿ? ಹೌದು. ಅಲ್ಲಿ ಗೌರ್ಮೆಂಟ್ ಜಾಗ ಉಂಟು, ಮತ್ತೆ ನಮ್ದು ಕೃಷಿ ಭೂಮಿ ಕೂಡ ಉಂಟು. ಅದು ಎಲ್ಲ ಸೇರಿ ಅಂದ್ರೆ ನಮ್ದು ಎಲ್ಲ ಮನೆಗಳೆಲ್ಲ ಅದಕ್ಕೇನೆ ಹೋಗ್ತದೆ. ಹಾಗೆ ನಾವು ಹೋರಾಟ ಮಾಡಿದ್ದು. ಓಕೆ ಓಕೆ. ಎಸ್ ಸರ್, ಬರ್ತೇನೆ, ಮಾತಾಡ್ತೇನೆ. ಎಸ್ ಸರ್. ಫಸ್ಟ್ ಸೆಕ್ಷನ್ ಸರ್, ರಾಮಗೌಡ ಸರ್ ಕೊಲತ್ತರ್. ಎಸ್ ಸರ್.
ಕಟೀಲ್ ದಪ್ಪನ ಒಂಜಿ ಆಟ ಸೇವೆ ಕೊರ್ಪೆ ಬಂದಿತ್ತಾರೆ ಈ ಒಂದು ಯೋಜನೆ ಉಂತುಡು ಬನ್ನಾಗ ಎಸ್ ಉಂತುದುಂಡು ಐದೊಕ್ಕ ಕೋಡೆ ಆಟ ಸೇವೆ ಬಾರಿ ಪುರುಡು ಕೊರಿಯರ್ ಸರ್ ಸೊ ಅಂಚದುಪ್ನಾಗ ಎಸ್ ಸರ್ ಫಸ್ಟ್ ಆಕ್ಷನ್ ದಾದ ಮನ್ಪರ್ ಸರ್ ಪ್ರಥಮವಾದ ಎಂಕ್ಲು 60 ನಾಮಲ್ತನ ವೈತಿನಂಚಿನ ಧೂಮವತಿ ದೈವ ಸತ್ಯ ದೇವತೆ ಅಂಚನೆ ಸಾರ್ ಒಂಜಿ ದೈವಲೊಂದು ಪನ್ನದು ನಮ್ಮ ಒಂಜಿ ಕಾರ್ಮಿಕಡು ಹಾಕ್ಲೇನು ಒಂಜಿ ಆರಾಧನೆ ಮಲ್ತೊಂದಿತ್ತ ಅಂಚನೆ ಕಟೀಲ್ದ ಅಪ್ಪೇನು ಎಂಕ್ಲು ಊರ್ದಕ್ನ ಪರವಾದ ನಮ್ಮ ಗ್ರಾಮಸ್ಥರ ಪರವಾದ ಮಸ್ತ್ ಏನು ಉಡಲ್ದಿಂದಿನ ಪ್ರಾರ್ಥನೆ ಒಟ್ಟು ಎರಡು ಪಾತಿರೋದಿಲ್ಲ. ಎಸ್ ಸರ್ ಓಕೆ ದಾದ ಮನ್ಪರ್ ಸರ್ ಈ ಒಂಜಿ ಸೇವೆ ಕೊಡ್ತಾರೆ ಆಯ್ತು ಒಟ್ಟಿಗೆ ಈ ಒಂಜಿ ಯೋಜನೆ ಸ್ಟಾಪ್ ಆತಂಡು ದಾದ ಕಾರಣ ಮನ್ಪರ ಇರೆಗಿ ಏತು ಖುಷಿ ಅಂದ್ರೆ ಎಸ್ ಸರ್ ಖುಷಿ ಪಂಡ ಅವೇನು ಪನ್ನೆರ ಎಂಕ್ಲೆಗ್ ಶಬ್ದನೆ ತಿಕ್ಕುಜಿ ದಯಪಂಡ ಯಾನ್ಲವರಿ ಮಾತೃಭೂಮಿ ಸಂರಕ್ಷಣಾ ಸಮಿತಿದ ಹೋರಾಟಗಾರೆ ಅಂಚನೆ ಗ್ರಾಮಸ್ಥೆ ಆ ಪರಿಸರದ ನಾಗರಿಕೆ ದಾದ ಪಂಡ ಈ ಮಲ್ಲ ಪ್ರಾಜೆಕ್ಟ್ ಬತ್ತಿನೇರ ಹತ್ರ ಊರಿಗೆ ಮಸ್ತ್ ಸಮಸ್ಯೆ ಉಂಡು ಒಂದು ಎಂಕ್ಲೆನ ತೆರಿನಾಗ್ಲು ಮಸ್ತ್ ಪಣ್ಣದಿತ್ತೇರು ಎಂಕ್ಲೆಗ್ಲ ಅನುಭವ ಗೊತ್ತುಂಡು ಎಂಕ್ಲೊಂಜಿ ಜಾಸ್ತಿ ಕಲ್ತಿಡವಂತೆ ವಿದ್ಯಾವಂತಿರಾದುಲ್ಲ ಅಂಚನೆ ಇಂಚಿನ ಪ್ರಾಜೆಕ್ಟ್ ಆ ದೈವ ದೇವರಿನ ಕಾರ್ಣಿಗಳು ಎಂಕ್ಲೆಗ್ ಬುಡ್ದು ದೂರ ಪೋತುನ ಬಂದ್ರೆ ಮಸ್ತ್ ಹೆಮ್ಮೆ ಒಂದುಂಡು ಅದೇ ನಿಜ ನಿಜ ಎಸ್ ಸರ್ ನಿಕುಲು ಏಪ ಒಂದು ಏನುಂಡಾರು ಪನಗ ಕಟೀಲ್ದ ಪೆನ ಒಂಜಿ ಆಟ ಕೊರ್ಪ ಪನ್ಪನಂಚಿನ ವಿಚಾರ ಸೊ ದಾದಾದಿತ್ತು ನಾವು ಒಂಜಿ ಘಟನೆ ಎಂಕ್ಲ ಹೋರಾಟ ಸಕ್ರಿಯವಾದ ಪೋಂದಿತ್ತುಂಡು ಆ ಹೋರಾಟದ ಒಂಜಿ ಉಪವಾಸ ಸತ್ಯಾಗ್ರಹ ಜನಕ್ಕಳು ನಮ್ಮ ಪ್ರತ್ಯಂಜಕ್ಲ ಎಂಚಿನ ನಂಕ ಹೋರಾಟ ಮಲ್ಪರ ಅವಕಾಶ ರೀತಿಯ ಅವಕಾಶ ಬರೋದಿತ್ತ ನಂಗೆ ಪೂರ ಸಕ್ರಿಯವಾದ ಪ್ರತ್ಯಂಜಿ ಇಲ್ಲದಕ್ಲು ಪ್ರತ್ಯಂಜಿ ಜೋಕುಳು ಮಲ್ಲಕ್ಕಳು ಇನ್ನಂದೆ ಪ್ರತಿಯೊಂದು ಭೇದ ಭಾವದಿ ಒಂದೇ ಬರೋಂದಿತ್ತೇರು ಅಂಚಿನ ಈ ಸಂದರ್ಭಗಳು ಎಂಕ್ಲಿಗೆ ದೈವ ದೇವರನ್ನೆಲ್ಲ ನೆನಪು ಹೊಂದಿತ್ತಂಡು ಆರಾಧನೆ ಮಲ್ತಂದಿತ್ತಾನೆ ದೈವ ದೇವರಿಗಳ ಪರಕ್ಕೆ ಬಂತ ಕಟೀಲ್ದ ಅಪ್ಪೆಗಳ ಎಂಕ್ಲು ಈ ಯೋಜನೆ ಪಿರಬಣ್ಣ ಈರಿಗೆ ಕೊಂಚ ಆಟ ಮಲ್ತ ತೋಜ ಒಂದು ಪಣದು ಪರಕ್ಕೆ ಬಂದಿತ್ತ 10 ವರ್ಷದ ಪಿರಕ್ 10 ವರ್ಷದ ಪಿರಕ್ ಓಕೆ ಓಕೆ ಪನಗ ನಿಕುಲು ಮಾತ ಗ್ರಾಮಸ್ಥರು ಸೇರಿದ ಪ್ರಾರ್ಥನೆ ಮಾಡಿದ್ದಾರೆ ಅಂದಂದು ಓಕೆ ಓಕೆ ಪನಗ ಜಾಗೇಡೆ ಒಂದು ನಿಡ್ಡೋಡಿ ಜಾಗೇಡೆ ಉಪ್ಪು ನಂಚಿನೆ ಧೂಮವತಿ ಸಪರಿವಾರ ದೈವ ಗ್ರಾಮ ನಿಡ್ಡೋಡಿ ಗ್ರಾಮಡು ಕೊಳತ್ತಾರ ಮನ್ಪಿನ ಒಂಜಿ ಇಲ್ಲ ಕಾರಣ ಒಂದು ಜಾಗೆ ಉಂಡು ಐಟ್ ಬಂಡ ಮಸ್ತ್ ದೈವಲ್ನ ಕಾರ್ಣಿಕ ಮಸ್ತ್ ಉಂಡು ದುಂಬುರ್ದಲ ಪಣದಿತ್ತೇರು ಸತ್ಯಲು ಒಂದು ಅರ್ಥ ಸತ್ಯಲು ಬಂಡ ಒಂಜಿ ಕಾರ್ಣಿಕದ ದೈವಲು ಅಂಚ ಅವು ಕೊಳತ್ತಾರದ ಜಾಗ ಓಕೆ ಓಕೆ ಅವಲಿತ್ತೀನಿ ಅವು ಜೀರ್ಣೋದ್ಧಾರ ಮಲ್ತಾರ ಅಂದ ಅವ್ಲ ಇಂಕ್ಲು ಆ ಜಾಕೆಟ್ ಉಂತಂದು ಇಂಕ್ಲು ಈ ಯೋಜನೆ ಪಿರಗೊಂಡ ಈ ದೈವಲ್ನ ತುಂಬೂರ್ದಲ್ ಪಂಡ ಪಾಲ್ಬೂರ್ದಿನ ಲೆಕ್ಕ ಇದನ್ನ ಇತ್ತಂಡು ಆರಾಧನೆ ಮಲ್ತೊಂದಿತ್ತ ಇಂಕ್ಲು ಪರಕ್ಕೆ ಪುರ ಹೊರೊಂದಿತ್ತ ಆ ಆರಾಧನೆ ಮಲ್ತೊಂದಿತ್ತ ದೈವಲೇಗ ನಿಕ್ಲೆ ಪೀಠದ ವ್ಯವಸ್ಥೆ ಮಲ್ಪ ಸರೌಂಡಿಂಗ್ ಕಂಪೌಂಡ್ ಮಾತ್ರ ರಚನೆ ಮಲ್ಪ ಅಂದ್ ಹಣದ ಪ್ರಾರ್ಥನೆ ಮಲ್ತ ಅವೇನು 2 ವರ್ಷ ತುಂಬೆ ಇಂಕ್ಲು ಮುಗಿತ್ತ ಓಕೆ ಓಕೆ 2 ವರ್ಷ ದುಂಬೆ ನಡೆದ 2 ವರ್ಷ ದುಂಬೆ ಜೀರ್ಣೋದ್ಧಾರ ಪುರ ಓಕೆ ಓಕೆ ಇತ್ತೆ ಇಂಕುಲ್ ತೂಪುನಂಚಿನ ದೈವದ ಒಂಜಿ ದೈವಸ್ಥಾನ ಪಂಡಾಗ ಅವು 2 ವರ್ಷ ದುಂಬು ಜೀರ್ಣೋದ್ಧಾರ ಏನಂಚಿನ ದೈವಸ್ಥಾನ ಅದೇ ಆ ಒಂದು ದೈವಸ್ಥಾನದ ಒಂದು ಫೋಟೋ ಹಾಕಿ ಇದು ವಿಡಿಯೋಗಳನ್ನ ಹಾಕಿ ದೈವಸ್ಥಾನದ್ದು ಎಸ್ ಸರ್ ಬರ್ತೇನೆ ನಾನು ಬಿಫೋರ್ ದಟ್ ಎಸ್ ಸರ್ ನಮ್ಮ ಜೊತೆ ಆಲ್ಫನ್ ಸರ್ ಈಗ ಬಹಳಷ್ಟು ವಿಚಾರಗಳ ನಡುವೆ ಯಾಕೆ ಉಷ್ಣ ವಿದ್ಯುತ್ ಸ್ಥಾವರ ಈಗ ಮಾಡುವಂತ ಸರ್ಕಾರದ ಯೋಜನೆ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅಲ್ಲಿಂದ ಹಿಂದೇಟ್ ಆಯ್ತು ಏನ್ ಕತೆ ಅದಕ್ಕಿಂತ ಬಿಫೋರ್ ದಟ್ ನೀವು ಯಾತಕ್ಕೋಸ್ಕರ ವಿರೋಧ ಮಾಡಿದ್ರಿ ಸರ್? ಅಂದ್ರೆ ನಮ್ಮ ನಂದಿಕೂರಿನಲ್ಲಿ 14 ಕಿಲೋಮೀಟರ್ ದೂರದಲ್ಲಿ ಉಂಟದು ನಂದಿಗೂರು. ಅಲ್ಲಿ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಆಗಿದೆ. ಅದರ ಪರಿಣಾಮ ಅದರ ಬೂದಿ ನಮಗೆ ಇಲ್ಲಿ ನಮ್ಮ ಕೃಷಿಗೆ ಎಲ್ಲ ಬಂದು ನಮ್ಮ ಗಾಡಿಗಳು ಪಾರ್ಕಿಂಗ್ ಮಾಡಿದರೆ ಅದರ ಮೇಲೆ ಬರುವುದು, ಮತ್ತು ಬೇರೆ ವಿವಿಧ ಇದು ಕಾಯಿಲೆಗಳು ಬರುವುದು, ದನಗಳು ಬಂಜದ ಇಲ್ಲ ಅಂತೆಲ್ಲ ಸಮಸ್ಯೆಗಳಿಗೆ ನಾವು ಇದು ಮಾಡ್ತೀವಿ. ಅಲ್ಲಿ ನಂದಿಗೂರಿನಲ್ಲಿ ಅವರು ತುಂಬ ಹೋರಾಟ ಮಾಡಿ ಇದು ಮಾಡಿದರು, ಆದರೂ ಕೂಡ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅವರದ್ದು. ಓಕೆ, ಅಲ್ಲಿ ತುಂಬ ಮಂದಿ ಶೀಕ್ ಆಗಿ ದನಗಳನ್ನೆಲ್ಲ ಮಾರಿ ಎಲ್ಲ ಈಗ ಅದು ಅಲ್ಲಿ ದನಗಳು ಇಲ್ಲ. ಅದೇ ರೀತಿ ನಮಗೆ ಕೂಡ ಆಗ್ತದೆ ಅಂತೇಳಿ, ನಮ್ಮ ಕೃಷಿ ಭೂಮಿ ಎಲ್ಲ ಹಾಳಾಗ್ತದೆ ಅಂತೇಳಿ ನಾವು ಫಸ್ಟ್ ಸ್ಟಾರ್ಟಿಂದಲೇ ನಾವು ಹೊರಟಿದ್ದೇವೆ. ಯಾವಾಗ ಅವರು ಒಂದು 9 ಗಾಡಿಗಳು ತಗೊಂಡು ಬಂದಿದ್ರು, ನನಗೆ ನನ್ನ ತಂಗಿ ಬಾಂಬೆಯಿಂದ ಫೋನ್ ಮಾಡಿದರು, ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬಂದಿದೆ, ಅಲ್ಲಿ ಕೊಲತಾರ್ನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಜಾಗ ನೋಡಲಿಕ್ಕೆ ಬರ್ತಾರೆ ಅಂತ. ನಾನು ಹೇಳಿದೆ ನನಗೆ ಅವರು ಬರುವುದಿಲ್ಲ, ಸುಮ್ಮನೆ ಹೇಳಿದ್ದು ಅಂತ ಹೇಳಿದೆ. ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಮಾಧವಗೌಡ ರಿಕ್ಷಾದವರು ನನಗೆ ಫೋನ್ ಮಾಡಿದರು, 9 ಗಾಡಿ ಹೋಯ್ತು ಮೇಲೆ ಅಂತ. ನಾನು ಮದುವೆಗೆ ಹೊರಟಿದ್ದು, ನಾನು ಅಲ್ಲಿ ಬಂದು ನೋಡುವಾಗ 9 ಗಾಡಿ ಉಂಟು. ಮತ್ತೆ ಮನೆಗೆ ಬಂದು ನಾನು ಕ್ಯಾಮರಾ ಕೊಂಡೋಗಿ ಅವರನ್ನು ನಾವು ಫೋಟೋ ತೆಗೆದು
ಗ್ರಾಮಸ್ಥರಿಗೆಲ್ಲ ಹೇಳಿದ್ರೆ ಎಲ್ಲ ಗ್ರಾಮಸ್ಥರು ಕೈಯಲ್ಲಿ ಕಲ್ಲನ್ನು ಇಟ್ಕೊಂಡಿದ್ದರು ಹೊಡಿಲಿಕ್ಕೆ ಅವರಿಗೆ. ನಾನೇ ಹೇಳಿದೆ, ನೀವು ಹೊಡಿಬೇಡಿ, ಮಾರ್ಗ ಬಂದ್ ಮಾಡಿ ಆಮೇಲೆ ಅವರಿಗೆ ಹೋಗ್ಲಿಕ್ಕೆ ಬಿಡಬೇಡಿ ಅಂತ. ಬೆಳಿಗ್ಗೆ 9 ಗಂಟೆ ಬಂದವರು ಸಾಯಂಕಾಲ 4 ಗಂಟೆ ತನಕ ನಾವು ಅವರನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ. ಅವರೆಲ್ಲ ಫೋಟೋ ಎಲ್ಲ ತೆಗೆದದ್ದು ನಾವು ಚಿಪ್ಪೆಲ್ಲ ತುಂಡು ಮಾಡಿ ಬಿಸಾಡಿದ್ದೇವೆ. ಕ್ಯಾಮರಾವನ್ನು ಹಾಳು ಮಾಡಲಿಲ್ಲ, ಅವರ ಚಿಪ್ಪನ್ನು ನಾವು ಕಲ್ಲಿಂದ ಜಜ್ಜಿ ಬಿಸಾಡಿದ್ದೇವೆ. ಮತ್ತೆ ನಮಗೆ ಅವರು ಹೋಗಲಿಲ್ಲ, ನಾವು ಕೂಡ ಬಿಡಲಿಲ್ಲ ಅವರಿಗೆ. ನಾವು ಹೋಗ್ತೇವೆ ಅಂತ ಹೇಳಿ ನಾವು ಬಿಡುದಿಲ್ಲ, ನೀವು ಯಾಕೆ ಬಂದದಂತ ಹೇಳಿ ಅಂತ ನಾವು ಇದು ಫೈಟ್ ಮಾಡಿದ್ದೆ ಅವರ ಹತ್ರ. ಅವರು ಲಾಸ್ಟ್ ಹೇಳಿ ಯಾವ 4 ಗಂಟೆ ನನಗೆ ಹೇಳಿಲ್ಲ, ಯಾವುದು ಪೊಲೀಸರಿಗೆ ಇನ್ಫಾರ್ಮೇಶನ್ ಇಲ್ಲ, ಏನಿಲ್ಲ, ತನ್ನಂತಾನೇ ಬಂದಿದ್ದಾರೆ. ಮತ್ತೆ ನಮಗೆ ನಾವು ಸುವರ್ಣ ನ್ಯೂಸ್ ನಿಶಾಂತ್ ಅವರಿಗೆ ಕರೆದಿದ್ದೇವೆ. ಅವರು ಬಂದು ಅವರು ವಿಚಾರಿಸಿದಾಗ ಆವಾಗ ಅವರು ಬಾಯಿ ಬಿಟ್ರು, ನಾವು ಯಾಕೆ ಬಂದದಂತ ಹೇಳಿ. ಆವಾಗ ಬಾಯಿ ಬಿಟ್ಟಿದ್ದಾರೆ. ನಂತರ ನನ್ನಲ್ಲಿ ಮಾತಾಡಿ ಬಂದು ನಾವು ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡುವ ಅಂತ ಹೇಳಿ ನನಗೆ ಪುಸ್ಲಾಯಿಸ್ಲಿಕ್ಕೆ ನೋಡಿದರು. ಅವರು ಸೀದಾ ಡೈರೆಕ್ಟ್ ಹೇಳಿದ್ದಾರೆ, ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೇವೆ, ಇದನ್ನು ನೀವು ಲಾಸ್ಟ್ ತನಕ ನೀವು ಫೈಟ್ ಮಾಡಿ ಮತ್ತೆ ಬಿಟ್ಟುಬಿಡಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ನಾನು ಅಂತವನಲ್ಲ, ಯಾವುದಕ್ಕೂ ನಾನು ಯಾವ ಹಣಕ್ಕೆ ನಾನು ಆಮಿಷ ಒಡ್ಡುವವನಲ್ಲ. ಈಗ ನನಗೆ ನೀವು 1 ಕೋಟಿ ರೂಪಾಯಿ ಕೊಡ್ತೀರಿ, ನನ್ನ ಬಲ ಬದಿಗೆ ಎಡ ಬದಿಗೆ ಏನು ಕೊಡ್ತೀರಿ ನೀವು? ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಉಂಟಾ ನಿಮ್ಮಲ್ಲಿ? ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ನೀವು ಮಾಡಿ. ಅದು ಇಲ್ಲ ಅವರಿಗೆ, ನಿಮಗೆ ಮಾತ್ರ ಅದು ಬೇಡವೇ ಬೇಡ, ನೀವು ನಿಮ್ಮನ್ನು ಓಡಿಸ್ತೇವೆ, ನೀವು ಇಲ್ಲಿ ಮಾಡುವುದೇ ಬೇಡ ಅಂತ ಹೇಳಿ ನಾವು ಹಠ ಹಿಡಿದಿದ್ದೇವೆ. ಅಂದ್ರೆ ಬೇರೆಯವರಿಗೆ ನಿಮ್ಗೆ 1 ಕೋಟಿ ಸೆಟಲ್ಮೆಂಟ್? ಹೌದು ಅಲ್ವಾ? ನಾನು ಅಧ್ಯಕ್ಷ ಅಲ್ವಾ, ಅದಕ್ಕೆ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಲಾಸ್ಟ್ ತನಕ ಫೈಟ್ ಮಾಡಿ ನೀವು ಕೂತ್ಕೊಳ್ಳಿ, ಮತ್ತೆ ಬಿಟ್ಟು ಬಿಡ್ಬೇಕು ಅಂತ. ಆ ರೀತಿ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಸರ್, ನಮ್ಗೆ ಬೇಡ ಅಂತ ಹಣ. ಕರೆಕ್ಟ್, ನಿಜ ಅಲ್ವಾ? ಸೊ ಇಲ್ಲ, ಆ ರೀತಿ ಇದ್ದಾಗ ಕೊನೆಯದಾಗಿ ತಮ್ಮ ಹೋರಾಟಗಳು ಆಗುತ್ತೆ. ಆ ಹೋರಾಟಗಳು ಇಷ್ಟು ಅಂದ್ರೆ ಸಂಘಟಿತವಾಗಿ ಎಲ್ಲರೂ ಕೂಡ ಸೇರ್ತಾರೆ, ಕೈ ಜೋಡಿಸ್ತಾರೆ. ಬರೀ ನಮ್ಮ ಊರಿನವರಲ್ಲ, ಕಿನ್ನುಗೋಳಿ, ದಮಸ್ಕಟ್ಟೆ, ಮತ್ತೆ ಮೂಡುಬಿದಿರೆ, ಮಂಗಳೂರು, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತುಂಟು ಅದರಿಂದ ಏನು ಅನಾಹುತ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತುಂಟು. ಪ್ರಮುಖವಾಗಿ ಅನಾಹುತ ಅಂತ ಹೇಳಿದ್ರೆ ತಾವು ಹೇಳುವಂತದ್ದು ಯಾವ ರೀತಿ ಸಮಸ್ಯೆಗಳಂತ ಹೇಳಿದ್ರೆ, ಅಲ್ಲ, ಕೆಲವರ ಮೈಗೆ ಗಜ್ಜಿ ಬೀಳುವುದು, ಮತ್ತೆ ಕೆಲವರಿಗೆ ಲಕ್ವ ಹೊಡೆಯುವುದು, ಅಂತದೆಲ್ಲ ಅದರಲ್ಲಿ ಆಗ್ತದೆ. ಆಮೇಲೆ ಇಲ್ಲಿ ಫೈಟ್ ಮಾಡುವಾಗ ಅವರು ಸ್ವಲ್ಪ ಅಲ್ಲಿ ಮತ್ತೆ ಡಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲು ಡಸ್ಟ್ ಕಲೆಕ್ಟ್ ಮಾಡ್ಲಿಲ್ಲ, ಎಲ್ಲ ಗಾಳಿಗೆ ಬರ್ತಿತ್ತು. ಹೌದು, ನಮ್ಮ ಮನೆ ತನಗೆ ಬರ್ತಿತ್ತು. ಅದು ಒಂದು ಬಾಯ್ಲರ್ ಸ್ಟಾರ್ಟ್ ಆದ್ರೆ ಇಲ್ಲಿ ಪ್ಲೈನ್ ಹೇಗೆ ಸ್ಟಾರ್ಟ್ ಆಗ್ತದೆ ಆ ರೀತಿ ಆಗ್ತದೆ. ಇಲ್ಲಿ ಎಲ್ಲ ಜಮೀನು ಇದು ಅಲ್ಲಾಡಿಸ್ತದೆ, ಆ ರೀತಿ ಆಗ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೇಡ ಅಂತ ಮತ್ತೆ ನಾವು ಡೆಲ್ಲಿಗೆ ಹೋಗಿದ್ದೇವೆ. ಡೆಲ್ಲಿಗೆ ಹೋಗಿ ನಾವು ಮನವಿ ಮಾಡಿದ್ದೇವೆ. ನಾವು ಪವರ್ ಮಿನಿಸ್ಟರ್ ಇದ್ರು ಜ್ಯೋತಿರಾದಿತ್ಯ ಸಿಂಧಿಯಾ ಅಂತ, ಅವರಿಗೆ ಮನವಿ ಕೊಟ್ಟಿದ್ದೇವೆ. ಆಸ್ಕರ್ ಫರ್ನಾಂಡಿಸ್ಗೆ ಮನವಿ ಕೊಟ್ಟಿದ್ದೇವೆ. ವೀರಪ್ಪ ಮೊಯ್ಲಿ ಅವರಿಗೆ ಕೊಟ್ಟಿದ್ದೇವೆ. ವೀರಪ್ಪ ಮೊಯ್ಲಿ ಅವರು ಹೇಳೋದು ಇದು ಆಗೋದಿಲ್ಲ, ಆದರೆ ಕೂಡ 15 ವರ್ಷ ಆಗ್ತದೆ ಅಂತ. ನಾವು ಇದು ನಮಗೆ ಬೇಡ ಸರ್, ನಮ್ಮ ಊರಿಗೆ ಬೇಡ. ಯಾಕಂದ್ರೆ ನಂದಿಕೂರು 14 ಕಿಲೋಮೀಟರ್ ಏರ್ ಬೇಸ್ನಲ್ಲಿ ಉಂಟು ಅದು ಆಲ್ರೆಡಿ. ಅದಕ್ಕೋಸ್ಕರ ನಾವು ಇಲ್ಲಿ ಅದು ಮಾಡೋದು ಬೇಡ ಸರ್ ಅಂತ ಹೇಳಿ ಮತ್ತೆ ಅವರು ಜ್ಯೋತಿ ಸಿಂಧರ್ ಹೇಳಿದರು, ನಿಮಗೆ ಇದು 1000 ಬೇಡ ಆದರೆ ಕರ್ನಾಟಕದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾನು ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳುವುದಿಲ್ಲ ಸರ್, ನಿಡ್ಡೋಡಿಯಲ್ಲಿ ಬೇಡ. ಹೌದು, ಏರ್ಪೋರ್ಟ್ MRP 3 ಕಿಲೋಮೀಟರ್ ಇದೆ ನಮಗೆ ಅಲ್ಲಿಂದ ಅಲ್ಲಿ. ಅದರದ್ದು ಎಷ್ಟು ಸೆಕೆಂಡ್ ನಮಗೆ ಚಿಮಣಿಗಳು ಉರಿಯುತ್ತದೆ, ಅಷ್ಟು ಅದರ ಸೆಕೆಂಡ್ ನಮಗೆ ಎಷ್ಟು ತಾಗ್ತದೆ. ಅದೇ ನಮ್ಮ ಕೃಷಿಗಳು ನಮ್ಮ ಬೆಳೆ ಅಂತ ಭತ್ತ ಮತ್ತೆ ಅಡಿಕೆ, ತೆಂಗು ಎಲ್ಲ ನಾಶ ಆಗ್ತದೆ. ಅದಕ್ಕೋಸ್ಕರ ನಾವು ಇಷ್ಟು ಫೈಟ್ ಮಾಡಿ ನಮಗೆ ದೇವರು ನಮ್ಮ ಕೈ ಹಿಡಿದಿದ್ದಾರೆ ಅಲ್ವಾ? ಎಸ್, ನಿಜವಾಗ್ಲೂ ಕೂಡ ಇವರ ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಿದೆ ಸರ್. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸುಜಿತ್ ಕಟೀಲೆ. ಧ್ವನಿ ಸರಿ ಇಲ್ಲ ಸರ್. ವೇಟ್ ಸರ್. ತಮ್ಮ ಹೆಸರು? ಸುಜಿತ್ ಕಟೀಲ್. ಸುಧೀರ್ ಕಟೀಲ್ ಅವರು? ಸುಜಿತ್ ಕಟೀಲ್ ಅವರು. ಸುಜಿತ್ ಸರ್, ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ ಸರ್? ಅಲ್ಲ, ಕಟೀಲ್ ಪವಾಡ ಇದೆ. ಒಂದು ಬೇಸರ ಆಗುದಂದ್ರೆ ಈ ಕೇರಳ ಮಂತ್ರವಾದಿ ಎಲ್ಲ ಇದಾರಲ್ಲ, ಜೋಯಿಸ್ ಸರ್, ಕೇರಳ ಜೋಯಿಸ್ ಸರ್, ಅವರು ಕಟೀಲ್ ಅವರ ಫೋಟೋ ಹಾಕಿ ವಶೀಕರಣ ಮತ್ತೆ ಎಂತ ಇದೆ ಅವರದ್ದು ವಶೀಕರಣ ಅಲ್ಲಿ ದೇವರದ್ದು ಕಟೀಲ್ ದೇವರದ್ದು ಫೋಟೋ ಹಾಕಿ ಅದು ಎಲ್ಲ ಮಾಡಿದ್ರೆ ಏನಾಗ್ತದೆ? ಅದು
ಅದೊಂದು ನಿಲ್ಲಿಸ್ಬೇಕು. Okay. ದೇವರದ್ದು ಫೋಟೋ ಎಲ್ಲ ಹಾಕ್ಬಾರ್ದು, ಇದದ್ದು ಎಲ್ಲ. ಹಾ ಓಕೆ 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 ಅದು ನಿಮ್ಮ Correct ಇದೆ. ಓಕೆ ಅದು ನಿಮ್ಮ ಕನ್ಸರ್ನ್ ಅಲ್ವಾ? ಹಾ? ಅದು ನಿಮ್ಮ ಅದೇ ಕನ್ಸರ್ನ್, ಬೇಸರ ಆಗುದು. ಅದು ಅದೇ ಬೇಸರ ಆಗುದು. ಅದು ಬೇಸರ ಆಗ್ತದೆ ಅಂತ ಹೇಳುದು ಅಲ್ವಾ ಸರ್? ಹೌದೌದು. Okay. ಕಟೀಲ್ ದೇವರದ್ದು ಅಷ್ಟು ಇದು ಪವಾಡ ಇದೆ ಅಲ್ಲಿ, ಕೈ ಮುಗಿದೆ. ಈ Okay. ಕಟೀಲ್ ದೇವರದ್ದು ಇದು ಪೂಜೆ ಮಾಡಿ ಇದು ಮಾಡ್ತೇವೆ. ಓಕೆ ಓಕೆ ಸರಿ ಸರ್ ಸರಿ ಮಾಡ್ತೇವೆ. ಓಕೆ ಥ್ಯಾಂಕ್ ಯು. ಈಗ ಈ ಕಟೀಲ್ ಆಟದ ಬಗ್ಗೆ ಏನ್ ಹೇಳ್ತೀರಿ, ಜೊತೆಗೆ ಕಟೀಲ್ ದೇವಿಯ ಪವಾಡದ ಬಗ್ಗೆ ಏನ್ ಹೇಳ್ತೀರಿ? ಆಟ ಇದು ಇದೆ, ಪವಾಡ ಇದೆ. ಇದೆ ಅಂತ ಹೇಳ್ತೀರಿ ಅಲ್ವಾ? ಎಕ್ಸ್ಪೀರಿಯನ್ಸ್ ಆಗಿದೆ ತಮ್ಗೆ ಹೇಗೆ? ಇಲ್ಲ, ನಾವು ನೋಡ್ತೇವಲ್ಲ ಕಟೀಲಲ್ಲಿ ಅಲ್ವಾ? ಎಸ್ ಆಟ. ಎಷ್ಟು ದಿವಸ ಆಟ ನೋಡ್ತೇನಂತ ಹೇಳಿದ್ರೆ ಸಹ ನಮಗೆ ಎನಿಸಿದಾಗ್ತದೆ. ಅಲ್ವಾ? ಆಟ ಮಾಡ್ಬೇಕಂತ ಸಹ ಇಲ್ಲ. ಎಷ್ಟು ದಿವಸ ನಾನು ಆಟ ಫುಲ್ ಆಟ ನೋಡ್ತೇನೆ ಅಂತ ಹೇಳಿದ್ರೆ ಸಹ ನಮಗೆ ಪವಾಡ ಇದು ಎನಿಸಿದಾಗ್ತದೆ. ಬ್ಯೂಟಿಫುಲ್, ಇಲ್ಲ ಬ್ಯೂಟಿಫುಲ್ ಮಾತು. ಎಸ್ ಎಸ್ ಸರ್, 100ಕ್ಕೆ 100. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ, ಒಳ್ಳೆಯ ಮಾತು. ಎಸ್ ಸರ್, ಯಾವ ರೀತಿ ಅಂತಂದ್ರೆ ಆಟ ಆಡಿಸುವಂಥದ್ದು ಕೂಡ ಒಂದು ಪುಣ್ಯ ಭಾಗ್ಯ, ಅದು ಕೂಡ ಒಂದು ಪವಾಡ ಆದರೆ, ಅದು ಕೂಡ ಒಂದು ಹರಕೆ ಆದರೆ, ಈ ಆಟ ನೋಡುವುದು ಕೂಡ ಒಂದು ಹರಕೆ ಆಗುತ್ತೆ. ಕಟೀಲ್ ದೇವಿಯ ಆಟವನ್ನು ನೋಡುವುದು ಕೂಡ ಒಂದು ಹರಕೆ. ಅಂದರೆ ಸಂಪೂರ್ಣವಾಗಿ ಆಟ ನೋಡ್ತೀನಿ ಅಂತ ಹೇಳಿದ್ರು ಕೂಡ ಬೇಡಿದೆಲ್ಲವೂ ಕೂಡ ಆಗುತ್ತೆ. ಅಂತ ಒಂದು ಶಕ್ತಿ ಇದೆ, ಕಾರಣಿಕ ಶಕ್ತಿ ಇದೆ. ಅದಕ್ಕೆ ದೈವಿ ಶಕ್ತಿ ಇರುವಂಥ ಯಕ್ಷಗಾನ ಕಲೆ ಅಂತ ಹೇಳ್ತೀವಿ ನಾವು. ಜೊತೆಗೆ ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ ಸರ್. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಅಲ್ಲಿ ಇರುವಂತಹದ್ದು ನಿನ್ನೆ ಯಕ್ಷಗಾನದ್ದು ವಿಜುವಲ್ಸ್ ಬಂತಾ? ಎಸ್, ಯಕ್ಷಗಾನದ ವಿಜುವಲ್ಸ್ ಬೇಕಾಗಿತ್ತು. ನಿನ್ನೆ ಅಲ್ಲಿ ನಡೆದಿರುವಂಥದ್ದು, ಎಸ್, ಮಕ್ಕಳ ಭಜನೆ ತಾವೆಲ್ಲ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಜೊತೆಗೆ ನಿನ್ನೆ ನಡೆದಿರುವಂತಹ ಯಕ್ಷಗಾನ ಪ್ರಸಂಗ, ನಿನ್ನೆ ಅಲ್ಲಿ ಕಟೀಲು ದೇವಿ ಮಹಾತ್ಮೆ ಯಕ್ಷಗಾನ ಅಲ್ಲಿ ನಿನ್ನೆ ನಡೆಯಿತು. ಇವೆಲ್ಲದರ ಜೊತೆಗೆ ಎಸ್ ಸರ್, ಅಲ್ಪ ರಾಮಗೌಡ ಸರ್ ಮಸ್ತ್ ಜನ ಸೇರಿದ್ದು ಪ್ರೊಟೆಸ್ಟ್ ಮಲ್ದಾರ್, ಪ್ರತಿಭಟನೆ ಮಲ್ದಾರ್ ಒಂದು ಸಂಪೂರ್ಣವಾದ ಇತ್ತಾರೆ ಪಂಡೇರು ಹೋರಾಟ ಎಂಚ ಇತ್ತನ್ನು ಪಂಡದು. ಸೊ ನಿಕ್ಲೆ ಗೀತೆ ಏತು ಖುಷಿ ಉಂಟು ಸರ್ ಪನಗ ಸಂಪೂರ್ಣమైన ಒಂಜಿ ಪ್ರತಿಭಟನಾ ರೂಪವಾದ ನಿಕಲ್ ಒಂಜಿ ಹೋರಾಟ ಇತ್ತನು. ಸೊ ಸಂಪೂರ್ಣವಾದ ಯೋಜನೆ ಇತ್ತು ಉಂಟಾದನ್ನು ಗೌರ್ಮೆಂಟ್ ದಾದ ಮಾಡ್ರಿ ಏತು ಖುಷಿ ಇಟ್ಟಲ್ಲ ಸರ್. ಪ್ರತಿಭಟನೆ ಮಲ್ತಿನಿ ಎಂಕುಲಾಂಡಲ್ಲ, ಎಂಕ್ಲಿಗೆ ಶಕ್ತಿ ಕೊರ್ನಿ ಆ ದೈವದೇವೇರೆ ಕಟೀಲ್ ದಪ್ಪೆಲ್ಲ ಎಂಕ್ಲ ಜಾಗದ ದೈವಲು ಐದು ಒಟ್ಟಿಗೂ ನಮ್ಮ ಸರೌಂಡ್ ಆಸ್ಪಾಸದ ಗ್ರಾಮಸ್ಥರು ಒಟ್ಟುಗಾತಿರು ಐಕು ಯಾವ ದಿನಕ್ಕೂ ಮೇಯ್ನ್ ಎಂಕ್ಲಿಗೆ ಸಪೋರ್ಟ್ ಮಾಡ ಮೀಡಿಯಾದಕ್ಕಳು ಇತ್ತಿನೇರದ ಹತ್ರ ಇಡೀ ಪ್ರಚಾರ ಅದು ಜನಕ್ಕಳು ಸೇರಲ್ಲ ಅವಕಾಶ ಉಂಟು. ನಲ್ತ ಊರ್ದ ಕಾರ್ಮಿಕದ ಬಗ್ಗೆ ಎಲ್ಲ ಪ್ರಚಾರ ಉಂಟು, ಊರ್ದ ಬೆಲೆ ಐತನದ ಬಗ್ಗೆ ಎಲ್ಲ ಪ್ರಚಾರ ಉಂಟು. ಐತನೇರದ ಹತ್ರ ಈ ಅಕ್ಲಿಗೆ ಯಾನು ಮೀಡಿಯಾದಕ್ಲಿಗಾವಡು ಆಸ್ಪಾಸದ ಗ್ರಾಮಸ್ಥರಿಗಾವಡು ಏನ ವೈಯಕ್ತಿಕವಾದ ಏನು ಅಭಿನಂದನೆ ಕೊರಂದಿಲ್ಲ ಅಕ್ಲಿಗೆ. ಓಕೆ ಓಕೆ ಎಸ್ ಸರ್. ಇತ್ತೆ ಅಲ್ಪ ಜಾಗ ಹಿಡಿತಿನ ಶಕ್ತಿ ಬಂದಾಗ ಒಂಜಿ ಒಂದು ದೈವಸ್ಥಾನ ಇತ್ತು, ಧೂಮವತಿ ದೇವಸ್ಥಾನ ಇತ್ತು. ಅತ್ತೆ ಆ ಇತ್ತದಲ್ಲ ನಿಕುಲು ಒಂದು ಜೀರ್ಣೋದ್ಧಾರ ಮಲ್ತಾರ ದಲ್ಲ ಸೇವೆ ಬನ್ನಿ ಕೊಡ್ತಾರ ಸರ್ ಎಂಚ ಜೀರ್ಣೋದ್ಧಾರ ಕೊಡ್ತಾ ಜೀರ್ಣೋದ್ಧಾರ ಮಲ್ತಾ ಇಬ್ಬಕ್ಕ ಎಂಕ್ಲು ವರ್ಷಂ ಪ್ರತಿ ಕೊರ್ಪಿನ ಸೇವೆದಾನೆ ಎಂಕ್ಲು ಬ್ಯಾಂಡ್ ವಾದ್ಯದ ಮುಖಾಂತರ ಬಾರಿ ಪೊರ್ಲುಡು ಎಂಕ್ಲೆ ಕೊಂಜಿ ಎಂಕ್ಲೆ ತಾಕತ್ತಿತ್ತಿನ ಪಂಡ ಎಂಕ್ಲ ಇತ್ತೆಂದು ಎಂಕ್ಲು ಒಂದೆಟ್ಟತ್ತು ಎಡ್ಡ ರೀತಿಯ ಅಕ್ಲಿಗೆ ಒಂಜಿ ಸೇವೆ ಕೊಡ್ತಾ. ಓಕೆ ಓಕೆ ಎಸ್, ಆ ದೃಶ್ಯಾವಳಿ ಬಂತ ಕ್ಷೇತ್ರದ ದೃಶ್ಯಾವಳಿಗಳು. ಓಕೆ, ಇದು ಎಸ್, ಈ ಒಂದು ಪ್ರತಿಭಟನೆ ಸ್ವಲ್ಪ ಗಮನಿಸಿ, ಯಾಕಂದ್ರೆ ಕಳೆದ 10 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರತಿಭಟನೆ ಇದು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಎಸ್, ಇದು 10 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ಬಹುಶಃ ಊರೇ ನಿಡ್ಡೋಡಿಯ ಗ್ರಾಮಸ್ಥರೇ ಸೇರಿದ್ರು ಅಲ್ವಾ ಸರ್? ಬಹುಶಃ ನಿಮ್ಗೆ ಅದು ನೆನಪಿದೆ ಆ ಒಂದು ಪ್ರತಿಭಟನೆ ಅಲ್ವಾ? ಯಾಕಂದ್ರೆ ಅಂತಹ ಒಂದು ಪ್ರತಿಭಟನೆ ಊರೇ ನಿಡ್ಡೋಡಿಯ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕಂದ್ರೆ ಉಷ್ಣ ವಿದ್ಯುತ್ ಸ್ಥಾವರ ನಮ್ಮಲ್ಲಿ ಬೇಡ, ನಮ್ಮ ಜಾಗದಲ್ಲಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ ಇದು. ಸೊ ಹಾಗಿದ್ದಾಗ ತಾವು ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಅದರ ಹೋರಾಟದ ಫಲವಾಗಿ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸುತ್ತೆ. ಜೊತೆಗೆ ಆ ಊರಿನವರು ನೇರವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ, ಅವರ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಶಕ್ತಿಗಳ ಮುಂದೆ ಕೂಡ ಹೋಗ್ತಾರೆ. ಅವರು ಹೇಳಿದಾಗೆ ಒಂದು ಕಡೆ ನಿಡ್ಡೋಡಿ ಸಂತ ತೆರೇಸಾ ಚರ್ಚ್ನಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಜೊತೆಗೆ ಅಶ್ವತ್ಥಪುರ ರಾಮದೇವರ ಕ್ಷೇತ್ರದಲ್ಲೂ ಕೂಡ ಅವರು ಬೊಂಡ ಸೇವೆಯನ್ನು ಕೊಡ್ತಾರೆ. ಜೊತೆಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ಅಲ್ಲಿ ಕೂಡ ಯಕ್ಷಗಾನ ಸೇವೆಯನ್ನು ಕೊಡ್ತಾರೆ ಅವರು. ಜೊತೆಗೆ ಇನ್ನೊಂದು ಕಡೆ ಅವರು ಧೂಮಾವತಿ ಸಪರಿವಾರ ದೈವದ ದೇವಸ್ಥಾನವನ್ನು ಕೂಡ ಅವರುಗಳು ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಆ ಭಾಗದ ಜನರು ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾರೆ ಅಂತ ಬಂದಾಗ ಈ ದೈವ ದೇವರುಗಳ ಕಾರಣಿಕವು ಕೂಡ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಅವರ ಹೋರಾಟದ ಜೊತೆಗೆ ಪತ್ರಿಕಾ ಮುಖ್ಯರ ತಿಳಿಯಿತು. ಸರ್ಕಾರ ಈ ಕ್ರಮವನ್ನು
ನಮ್ಮ ಪರೀಕ್ಷೆ ನಂದಿಕೂರು ಒಂಜಿ ಸಲ ಒಂದಿನ ಅವಲೋಕನ ತಂಡ ಸಾಧಾರಣ 50,000 ಜೋಕುಲು ಸ್ವಲ್ಪ ಓದೊಂದಿಲ್ಲ ಕಟೀಲ್ ಉಪ್ಪು ಪಾಂಪೆ ಉಪ್ಪು ಮೂಡುಬಿದ್ರಿ ಉಪ್ಪು ಸುತ್ತಮುತ್ತಲ 50,000 ಜೋಕುಲು ಓದೊಂದಿಲ್ಲ ಎಷ್ಟೋ ವಿದ್ಯುತ್ ಕೂಡ ಇಂಚ ಆನಂದಂಡ ಆಯ್ತ ಪರಿಣಾಮದಾರ ಆವು ಪಂಪಿನ ಒಂದ್ಸಲ ಯೋಚನೆ ಮಲ್ತಂಡ ಮಾತರೆಗಳ ಏರೆಗಳ ನಿತ್ಯ ಬರಂತು ಆ ಪರಿಸ್ಥಿತಿ ಉಪ್ಪುನಾಗ ನಿಟ್ಟಿಡಿದ ಜಾಗಿಡ್ ವಾದರೊಟ್ಲ ಪಂಪಿನ ನಮ್ಮ ಒಂಜಿ ಅಭಿಲಾಷೆಡು ಕಳೆದ 5 ತಿಂಗಳು నుంచి ನಿರಂತರವಾದ ಹೋರಾಟವನ್ನು ಮಲ್ತೊಂದಿಲ್ಲ ಪ್ರತಿವೇದ ಸಂಘಟನೆ ಉತ್ತರ ಮಾತ್ರ ನಮ್ಮ ನಿರಂತರವಾದ ಹೋರಾಟ ನನ್ನೆಲ್ಲ ಮಲ್ಪಡಾಪರು ಏಕಮುಖ ಮುಖ್ಯಮಂತ್ರಿಗಳು ನಿನ್ನೋಡಿನ ವಿದ್ಯುತ್ ಸ್ಥಾವರ ಕೈ ಬಿಡ್ತಾ ಪಂಪಿನೆಟ್ಟ ನಮ್ಮ ನಿರಂತರವಾದ ಹೋರಾಟ ಮಲ್ಪಡಾಪರು ಇನಿತ್ತ ದಿನಕ್ಕೂ ನಿಗಳು ಮಾತ್ರಲ್ಲ ನಿಗಲ್ಲ ಕೆಲಸವನ್ನು ಕಾರ್ಯವನ್ನು ಕೂಡ ಕೊಟ್ಟು ಈ ಮಾತ್ರ ನೋಡಿದ ಹೋರಾಟಗಾರ್ತ ನಿಗಳು ಬೈದರು ನಿಗಳಿಗೆ ಇದೆಲ್ಲ ಕೋಟಿ 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 ವಂದನೆ ಅಭಿನಂದನೆ ಅಭಿನಂದನೆ. 4,000 ಮೆಗಾವ್ಯಾಟ್ ಸಾಮರ್ಥ್ಯದ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ UMPP ಯೋಜನೆ ಸ್ಥಾಪನೆಯ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿರುವ ವಿಚಾರ ಪತ್ರಿಕಾ ಮುಖ್ಯದಿಂದ ತಿಳಿಯಿತು. ಸರ್ಕಾರದ ಈ ಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕೋರಿ ಈ ಆಕ್ಷೇಪ ಅರ್ಜಿಯನ್ನು ತಮಗೆ ಸಲ್ಲಿಸಿರುವುದಾಗಿ ಪ್ರಸ್ತಾವಿತ ಪ್ರದೇಶದ ಹಸಿರುಮಯ ಕೃಷಿ ಭೂಮಿಯಾಗಿದ್ದು ನೀರು ಆಶ್ರಯದ ಪ್ರದೇಶವಾಗಿದೆ. ಸದರಿ ಗ್ರಾಮಗಳಲ್ಲಿ ಕೃಷಿ ಕುಟುಂಬಗಳು ವ್ಯಾಪಕವಾಗಿ ಕೃಷಿ ಚಟುವಟಿಕೆಗಳಿಗೆ ತೊಡಗಿದೆ. ಇದು 10 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರತಿಭಟನೆ. ಆ ಪ್ರತಿಭಟನೆಯ ಫಲ. ಎಸ್ ಸರ್, ಆಲ್ಫೋನ್ಸ್ ಸರ್, ಏನ್ ಹೇಳ್ತೀರಾ ಸರ್? ಆ ಪ್ರತಿಭಟನೆ ಈಗ ನೆನಪು ಮಾಡಿಕೊಂಡಾಗ, ಸ್ವಲ್ಪ ಆ ದೃಶ್ಯಗಳನ್ನು ನೋಡಿದಾಗ, ಫ್ಲಾಶ್ ಬ್ಯಾಕ್ ಸ್ವಲ್ಪ ನೆನಪಿಗೆ ಹೋದಾಗ ವಾಟ್ಸ್ಆಪ್ ನಲ್ಲಿ ಬಂತು, ಅದು ನೋಡಿ ನನ್ಗೆ ಒಮ್ಮೆ ಖುಷಿ ಆಯ್ತು. ಯಾಕಂದ್ರೆ ನಾವು ಅಷ್ಟು ಹಿಂದೆದ್ದು ನಾವು ವಾಟ್ಸ್ಆಪ್ ನಲ್ಲಿ ಕಳಿಸಬೇಕಾದ್ರೆ ನನ್ನಲ್ಲಿ ಉಂಟು ಎಲ್ಲ. ನನ್ನ ಮೊದಲು ಗೊತ್ತಿದ್ದರೆ ನಾನು ಎಲ್ಲ ಕೊಡ್ತಿದ್ದೆ. ಇದಕ್ಕಿಂತ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದುಂಟಲ್ಲ, ಅದು 10,000 ಜನ ಜಾಸ್ತಿ ಆಗಿದೆ. 10,000 ಜನ ಜಾಸ್ತಿ ಆಗಿದೆ. ಬೆಳಿಗ್ಗೆಯಿಂದ 6 ಗಂಟೆ ಏನು ಅನ್ನ ನೀರು ಕುಡಿಯದೆ ಎಲ್ಲರೂ. ಮತ್ತೆ ಪೋಸ್ಟ್ ಕಾರ್ಡ್ ಚಳವಳಿ ಮಾಡಿದ್ದೇವೆ ಅಲ್ಲಿ, ಅಷ್ಟು ಮಾಡಿದ್ದೇವೆ. ಮತ್ತೆ ಅದರ ಮೊದಲು ನಾವು ಮನಮೋಹನ್ ಸಿಂಗ್ ಇರುವಾಗ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ವಾಜಪೇಯಿ ಮತ್ತೆ ಪವರ್ ಮಿನಿಸ್ಟರ್ ಎಲ್ಲರಿಗೆ ನಾವು ಒಂದು 50 ಮಂದಿಗೆ ನಾವು ಕಳಿಸಿದ್ದೇವೆ, ಎಲ್ಲರೂ ಸೈನ್ ಮಾಡಿ. ಓಕೆ, ಆ ಕಾಲದಲ್ಲೇ ತಾವುಗಳು ಫುಲ್ ಅಲರ್ಟ್ ಆಗಿದ್ರಿ. ಎಸ್, ಇದು ಕೇಳ್ಬೇಕು ಸರ್. ಯಾಕಂದ್ರೆ ಉಪವಾಸ ಸತ್ಯಾಗ್ರಹ ಮುಗಿದ ನಂತರ ಮರುದಿವಸ ಪುನಃ ನಾವು ಅಲ್ಲಿ ಕೊಲತಾರ್ನಲ್ಲಿ ಜಮಾ ಆಗಿದ್ದು. ಆ ದಿವಸ ಸುಮಾರು ಒಂದು 5,000-7,000 ಜನ ಒಟ್ಟಿಗಾಗಿದ್ದಾರೆ. ಅಲ್ಲಿ ನಮ್ಮ ಹೆಂಗಸರು, ಇವರಿಗೆ ಕುಡುಬಿ ಜನಾಂಗದವರು ಮತ್ತೆ ಎಲ್ಲರೂ ಸೇರಿ ಕತ್ತಿ, ಪೊರಕೆ, ದಂಟೆಗಳು ಎಲ್ಲ ಇಟ್ಕೊಂಡಲ್ಲಿ ನಿಂತಿದ್ದು. ಯಾಕೆ ಅಂದ್ರೆ ಯಾರೋ ಬರ್ತಾರೆ ಅಂತ ಹೇಳಿ ನಮ್ಗೆ ಇದಾಗಿದ್ದು. ಆವಾಗ ಬಂದದ್ದು ಯಾರಂದ್ರೆ ನಮ್ಮ ಲೈವ್ ಮಾಡ್ಲಿಕ್ಕೆ ಬಂದವರು, ನಮಗೆ ಗೊತ್ತಿಲ್ಲ. ಇವರೆಲ್ಲ ಓಡಿದ್ರು, ಅವರು ಗಾಡಿ ಹಿಡ್ಕೊಂಡು ಓಡಿ ಹೋದ್ರು ಆ ಭಯದಿಂದ. ಓಕೆ ಓಕೆ ಓಕೆ, ಸರಿ, ಬರ್ತೇನೆ ಸರ್. ಇದ್ರ ಬಗ್ಗೆ ಮಾತಾಡಬೇಕು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು ಸರ್. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ತಮ್ಮ ಹೆಸರು? ಹಲೋ. ಸರ್ ತಮ್ಮ ಹೆಸರು ಸರ್? ಕೊಳತ್ತಾಡು. ತಮ್ಮ ಹೆಸರು ಸರ್? ಮೋಹನ್ ಕೊಳತ್ತಾರು. ಮೋಹನ್ ಕೊಳತ್ತಾರ್ ಸರ್, ನಮಸ್ತೆ. ಗೊತ್ತಾಂಡ್ ಸರ್, ಗೊತ್ತಾಂಡ್. ಅವೇ ಊಡ್ದಾರಿ ದಾದಾ ಪನ್ಪರ್ ಸರ್, ಮೋಹನ್ ಸರ್. ತಮ್ಮ ನಿಖಲ್ ಒಂಜಿ ಹೋರಾಟ ಆಯ್ತೊಟ್ಟಿಗೆ ಆ ಒಂಜಿ ದೈವದೇವರನ ಆಶೀರ್ವಾದ ದಾದಾ ಪನ್ಪರ್ ಸರ್. ಸರ್ ನಮ್ಮ ಹೋರಾಟ ಮಲ್ತಿನ ನಮ್ಮ ಪಿರೋಡ್ ಇಚ್ಚಿನ ನಮ್ಮ ಕಟೀಲ್ ದಪ್ಪಲ ಬೊಕ್ಕ ನಮ್ಮ ಜಾಗ ಶಕ್ತಿಲ ಬೊಕ್ಕ ಊರ್ದ ದೈವರ್ಲ ಊರ ಎತ್ತಿನ ಮಾತ್ರ ಸಕ್ಸಸ್ ಆತಿನ ಸರ್ ಆತನ ರಾತ್ ದಯಪಂಡ ನಮ್ಮದೇ ಪೋರ್ ಆಪುಜತ್ತು ಸರ್. ನಮ್ಮ ಕೈ ಕೊಂಚ ಪ್ರೇರಣೆ ಕೊಡ್ತೀನಿ. ನಾವು ಜಾಗ ಒರಿಯೋಡೊಂದು ಅಕ್ಲೆಗೆ ಎತ್ತೀನಿ ಅವ್ರ ಸರ್. ಅಕ್ಲೆಗೆ ಎಂಕ್ಲೆಗೆ ಒಂದು ಜಸ್ಟ್ ನಿಮಿತ್ತ ಎಂಕ್ಲೆ ಪ್ರೇರಣೆ ಕೊಡ್ತೀನಿ ಎಂಕ್ಲೆಗೆ ಜಸ್ಟ್ ಆತೆ ಇದ್ದಿಂದ ನಮ್ಮ ಅದು ನಂಕ್ ದಾಲ ಒಂಜಿ ದಾದಂತ ಸರ್ ಒಂಜಿ ದೇವರ್ನ ಆಜ್ಞೆ ಹುಳ್ಳು ಕಡ್ಡಿಯ ಅಲ್ಗಾವಂದೆ ಆಪುಜಿ ನಂಚ ಬೊಕ್ಕೊಂಜಿ ಸರ್ ಅಂತೆ ಓ ವಿಷಯಗಳ ಸರ್ ಅವು ಒಂಜಿ ಅಕ್ಲ ಕಾರ್ಮಿಕ ಶಕ್ತಿ ತೊಜೆಪಾರೆ ಅಕ್ಲೆಗ್ ಒಂಜಿ ಪಂಡ ಅಕ್ಲ ಕಾರಣ ಶಕ್ತಿ ಇಪ್ಪುಂಡು ಸರ್. ಆಂಡ್ಲ ಐಕ್ಲ ನಮ್ಮ ಕಾರಣ ಶಕ್ತಿ ಪೋಡ ಅಂದ ಅಕ್ಲೆಗ್ ಒಂಜಿ ಹೋರಾಟಾಡು ಒಂದ ಸರ್ ಆತೆ ಐಕ್ಲೆಗ್ಲ ಒಂಜಿ
ದೇವರೇಂಜನೆ ನಮ್ಮ ಒಂದು ಪುತ್ತಕ ಸರ್ ಬೊಕ್ಕೊಂಜಿ ಸರ್ ನಮ್ಮ ಜಾಗದ ದೈವಲ್ ಪನ್ಪಾದ್ರೆ ಪ್ರಧಾನ ಧೂಮಾವತಿ ಇರ್ತೈತಂದಲ್ಲ ಆಂಡಲ ಐಟ್ಲ ಒಂಜಿ 1000 ಭೂತಗಳ ಪರಿವಾರ ಉಂಟು ಸರ್ ಕಂಡ 1000 ಒಂಜಿ ಭೂತ ಆಮೇಲೆ ಅಲ್ಪ ಗೊತ್ತುಂಟು ಸರ್ ರಾಮಣ್ಣಗ್ಲ ಗೊತ್ತುಂಟು ಕಂಡ 1000 ಭೂತ ಪರಿವಾರ ಉಂಟು ಸರ್ ಅಲ್ಪ ಅವನಿ ಪ್ರಧಾನವಾದ ಎಂಕ್ಲೆಗೆ ಕಂಡ ಬೊಕ್ಕೊಂಜಿ ಅವಳು ಪ್ರಕೃತಿದ ಮಡಿಲಡ್ ಆಪಿನ ಒಂಜಿ ಸೇವೆ ಸರ್ ಕಂಡ ಅವಳು ದೈವಲಾಗಿ ಆಡಂಬರವಾದ ಕಂಡ ಒಂಜಿ ಧೂಮರಿ ಸಹ ಪರಿವಾರಕ್ಕೆ ಉಂಡು ಏನೇ ಪಂಡ ಸಾನ ಉಂಡು ಬೊಕ್ಕ ಪೋರ್ ಇಪ್ಪುನ ಮರತ್ತ ಮುದ್ದೆಲಡ್ ಇಪ್ಪುನಂಚಿನ ಶಕ್ತಿಲು ಕಂಡ ಐಕ್ದಾಲ ವಿಶೇಷವಾದ ಆಡಂಬರಪದ ಆಲೈತಿ ಸರ್ ಕಂಡ ಮರತ್ತ ಮುದ್ದೆಲ ಕಲ್ಲಿಡು ನಮ್ಮ ನಂಬುನಂಚಿನ ಶಕ್ತಿಲು ಸರ್ ಕಂಡ ಐಕ್ದ ಒಂದು ಸರ್ ಬೊಕ್ಕ ಇತ್ತಿನ ಬಂಡ ನಮ್ಮ ಸರ್ ರಾಧಾಕೃಷ್ಣ ದೇವಸ್ಥಾನ ತಿರಪೊಂಡ ಐಕೊಂಜಿ ನಮ್ಮ ಆಶ್ಲೇಷ ಬಲಿ ಬರ್ಪಾನ್ ಅಂಚ ಮಸ್ತ್ ಕಡೆಕ ಪರಕೆ ಬರ ಬಂದಿದ್ದ ಪೂರ ಪುರಾಣ ಕೋಟೆಗಂಜಿ ವಿಜೃಂಭಣೆ ಆಟಲಾಂಡ್ ಕಟೀಲ್ ಲಪ್ಪನ ಒಂಜಿ ಅಂಜಿ ಚಿತ್ತೂರು ಅದೇ ನಿಜ ನಿಜ ನೂದೆಕಲು ದಯಪಡ ನಿಕುಲು ಹೋರಾಟ ಮಲ್ಪಲ ಮಲ್ತಾರ ಐತೊಟ್ಟಿಗೆ ದೈವ ದೇವರ ಮಿತ್ರ ನಂಬಿಕೆ ನಿಂತಾರ ಅಕಲ್ಲ ಒಂಜಿ ಆಶೀರ್ವಾದ ಅಕಲ್ಲ ಒಂಜಿ ಕಾಣಿಕ ಶಕ್ತಿ ಇಡು ಒಂದು ಸಾಧ್ಯ ನಿನ್ವನ್ಪಿ ನೀರು ಅದೇ ಎಸ್ ಸರ್ ಸೋಲ್ಮೇಲು ಥ್ಯಾಂಕ್ ಯು ಸರ್ ಕುಡಂಜಿ ಕಾಲರ್ ಇದೆ. ಹಲೋ ಸರ್ ನಮಸ್ಕಾರ. ಓಕೆ ಕಾಲ್ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ನಿನ್ನೆ ಯಕ್ಷಗಾನ ಸೇವೆಯು ಕೂಡ ನಡೆಯಿತು ನಿಡ್ಡೋಡಿಯ ಗ್ರಾಮದಲ್ಲಿ. ಸೊ ನಿನ್ನೆ ನಡೆದಿರುವಂತಹ ಒಂದು ಯಕ್ಷಗಾನ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ನಿಡ್ಡೋಡಿ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿರುವಂತಹ ಒಂದು ಕಟೀಲು ದೇವಿಯ ಯಕ್ಷಗಾನ ಸೇವೆ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಊರೇ ಈ ಸೇವೆಯಲ್ಲಿ ಪಾಲ್ಗೊಂಡಿದೆ ಅನ್ನುವಂಥದ್ದು ನಿನ್ನೆ ದಿನ ನಡೆದಿರುವಂತಹ ಒಂದು ಸೇವೆ ಇದು. ಎಸ್ ಒಂದು ಕೋಡೆ ನಡತಿನಂಚಿನ ಕಟೀಲ್ ದಪ್ಪೆನ ಒಂಜಿ ಆಟದ ಸೇವೆ ನಿಡ್ಡೋಡಿ ಗ್ರಾಮ ನಡತಿನಂಚಿನ ಕೋಡೆ. ಎಸ್ ಸರ್ ಅದ ಸರ್ ರಾಮಗೌಡ ಸರ್ ಕೋಡೆ 7 ಗಂಟೆಗೆ ಶುರು ಆಡ್ ಆ್ಯಂಡ್ ಮಾತೆಲ್ಲ ಸೇರಿದು ಬಾರಿ ಪೊರ್ಲದ ಒಂಜಿ ಕಟೀಲ್ ದಪ್ಪೆನ ಸೇವೆ ಕೊರಿಯರ್ ಪಂಡಿಲಕ್ಕನೆ ಇದ್ದ ಪನ್ಪಡ ಸರ್ ಒಂಜಿ ಪಣೆರ ಶಬ್ದಲೆ ತಿಕ್ಕುಜಿ ಇಂಕ್ಲೆಗ್ ಇಂಕ್ಲು ಎಣ್ಣಂದಿನ ಒಂಜಿ ಸೇವೆ ಆ ದೇವರಿಗೆ ಸಂದನ ಪನ್ಪಿನ ಒಂಜಿ ಇಂಕ್ಲೆ ಬಾರಿ ಖುಷಿ ಒಂದುಂಡು ಬೈಯಡ್ ಒಂಜಿ
ಮೂಜಿ ಏಪ ಆಟ ಬುಕ್ ಮಲ್ದಿದ್ದಾರೆ ದಯಪಣ್ಣಂಗ ಕಟಿಲ್ ಆಟ ಪನ್ನಂಗ ಮಸ್ತ್ ವರ್ಷ ಕಾಪೋಡು ಆವನಿ ಕಲ ಕಟ್ಟಡು ಪುನ ಕಂಚ ಏಪ ಆಟ ಬುಕ್ ಮಲ್ತಿರ ಬುಕ್ ಏಪ ತಿಕ್ಕಡ್ ನಿಕ್ಲೆಗೆ ಸಾಧಾರಣ ಒಂಜಿ ತಿಂಗಳು ಐದು ತುಂಬ ಇಂಕ್ಲೆ ಒಂಜಿ ಬುಕ್ಕಿಂಗ್ ಮಲ್ದಿತ್ತ ಬುಕ್ಕಿಂಗ್ ಮಲ್ಪನಾಗ ಎಂಕ್ಲೆಗ್ ಒಂಜಿ ಆಟ ಆವಡು ಪರಕ್ಕೆ ಬಂದಿತ್ತ ಬಣ್ಣಕ್ಕೆ ಒಂಜಿ ಎಂಕ್ಲೆಗ್ ದಾತನ ಅಚಾನಕ್ ದೇವೇರೆ ಒಂಜಿ ಇಂಚಿನ ಡೇಟ್ ಒಂಜಿ ಬರಿಯನ ಮುಖಾಂತರ ಒಂಜಿ ದೆಪ್ಪದ ಕುರಿಯರು 13 ಗೋಡೆ 13/2025 ಇಂಕ್ಲ ಆಟ ಬುಕ್ಕಿಂಗ್ ಮಲ್ತ ಆಯ್ನತ್ ಪ್ರಚಾರ ಮಲ್ತ ಗ್ರಾಮಸ್ಥರಿಗಡ ಬಂತ ಎಂಕ್ಲ ಅಂದು ಹಿರಿನಕ್ಲೆಡ ಒಟ್ಟು ಸೇರ್ದು ಎಂಕ್ಲ ಆಟ ವ್ಯವಸ್ಥೆ ಮಲ್ತ ಅದೇ ಎಂಚಾಂಡ್ ಕೊಡದ ಒಂಜಿ ಆಟ ಸೇವೆ ಎಂಚಾಂಡ್ ನಿಕ್ಲೆಗೆ ಎಂಕ್ಲು ಖಾಲಿ ಸೇವೆ ಕೊರ ಪ್ರೇಕ್ಷಕರ ಒಂದು ಏನೋ ಒಂದು ಪೆರೆ ಕೊಂಚ ಶಬ್ದ ಸಿಕ್ಕುದಿ ಅಂಚ ಊರ್ದಕ್ಕೂಲೆ ಮಸ್ತ್ ಸಪೋರ್ಟ್ ಕೊಡ್ತಾರೆ ಬನ್ನೇಕ ಕಾರಣ ಏನಪ್ಪ ಒಟ್ಟು ಸೇರ್ತೇನೆ ಜನ ತೂದೇ ಗೊತ್ತಾಪನೆ ಎಂಕ್ಲೆಗ ರೆಡ್ಡರ ಸಾರ ಮೂಜಿ ಸಾರ ಮಟ್ಟ ಜನ ಒಟ್ಟು ಸೇರ್ದೇರು ಪೊರ್ಲುಡು ಅನ್ನ ಸಂತಾರ ಪನೆ ಕೊರಿಯ ಬೊಕ್ಕ ಕುಲ್ಲ ಒಂಜಿ ದೇವರನ ಪ್ರಸಾದ ಪತಂಗ ಪೋಯರು ಅದೇ ಓಕೆ ಅಲ್ಫೋನ್ಸ್ ಸರ್ಗೆ ಎಂಚಾಂಡ್ ಸರ್ ಕೊಡದ ಒಂಜಿ ಯಕ್ಷಗಾನ ಆಟ ಸೇವೆ ಎಸ್ ಇದು ಬಂಡಿ ಲೆಕ್ಕ ಒಂದು ಆಟ ಬುಕ್ ಮಾಡ್ಕೊಡ ಸುಮಾರು ಅದೇ ಟೈಮ್ ತಾಗೊಂಡು ನನ್ನ ನಿಂಕಲ ದೇವರನ್ನ ಆಶೀರ್ವಾದ ಬೇಗ ತಿಕ್ಕಂಡು ಅವಲ 13 ತಾರೀಕು ಮಾತೆಲ್ಲ ಪಂಡ್ಪೇರು ಬ್ಯಾಡ್ ಲೆಕ್ಕ ಬಂದದ್ದು ಎಂಕ್ಲೆಗೆ ನಾವು 8 ತಾರೀಕು ಅಂತ ಬಂದು ಬಾಯಿಗಳು ಬಾರಿ ಖುಷಿ ಆಗ್ತದೆ ನಮಗ ಟೈಮ್ ಸಿಕ್ಕಿದ್ದೀಗಿ ದಯ ಪಂಡ ಅಕ್ಲೆಗೆ ಪ್ರಶ್ನೆ ಪಂಡ ಎಂಕಲು ಪಂದಿತ್ತ ಒಂದು 2 ಜನ ಪಂದಿತ್ತ ಒಂಜಿ ಆಟ ಒಂದು ಪಿರ ಬಂಡ ಆಟ ಬಂದದ್ದು ಪಂದಿತ್ತ ಓಕೆ ಅಕ್ಲೆಗೆ ಎಂಚಿನ ದೇವರು ತೋಜಾದ ಬರ್ತುಂಡು ಯಾಕಲ್ಲ ನೆಟ್ ಐಕೆ ಹಾಕುದಂತೆ ಫಾಸ್ಟ್ ಮಲ್ಪರೆ ತೋಯ್ ಅಂಚಾನಿಗಳಿಗೆ ಪ್ರಚಾರ ಅಂತ ಕಮ್ಮಿ ಆಂಡ್ ನನದ ಜನ ಸೇರಿದ್ವ ನನದ ಬಂಡ ಎಂಕಲ್ಲ ಹೋರಾಟ ಪೂರ ಜನಕ್ಕೂ ಬೈದ್ವ ಒಂತೆ ಪಂಡ್ರೆ ಬಂದ ಟೈಮ್ ಅಂಚ ಮೀಟಿಂಗ್ ಮಲ್ಪರೆ ಆತಿಗೆ ಸಮ ಕಟ್ಟು ಅಂಚ ಅದು ಒಂತೆ ಆಂಡದ ಪೊರ್ಲುಡು ಆತನೆ 8 ಜನ ಆತನೆ ಬಕ್ಕ ಮೇಳದಕ್ಕೂ ಬಾರಿ ಎಡ್ಡೆ ಪೊರ್ಲುಡು ಅದೇ ಇಂಚಿನ ಯಾನ ಆಟ ತೂತುಜಿ ಓಕೆ ಓಲ್ಲ ತೂತು ಯಾನ್ ಹೋಗಿ ಆಟ ತೂತು ಓಲ್ಲ ಪೋತುಜಿ ತೂತು ಅಡೆ ಬೊಕ್ಕ ಆರ್ ಮೈಸಾಸುರ ಒಂಜಿ ಒಂಜಿ ಬೈದನಾರೆ ಇಟ್ಟು ಬೈದನ ಇಂಚೆ ಗೊತ್ತಿಜಿ ಆರು ಪೊರ್ಲುಡು ಅಂತೆ ಪೂರ ಜನರು ಎಡ್ಡೆಡ್ ಅದೇ ಬಾರಿ ಫಸ್ಟ್ ಕ್ಲಾಸ್ ಒಂಜಿ ಆಟ ತೂಕ ಬಂದಂತ ಫುಲ್ಗ ಪೋರೆ ಬಿಟ್ಟು ಚೆಂದ ಬಂದ ಅದೇ ಯಾನ್ ಒಂಜಿ 11 ಗಂಟೆ ಒಟ್ಟು ಕುಲ್ದಾರತೆ ಅದೇ ಎಸ್ ಸರ್ ಬರ್ಪೆ ಆಯ್ತೊಟ್ಟಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರು ಹರಿನಾರಾಯಣದಾಸ ಹಸರಣ್ಣ ಅವರಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಟೀಲಿನ ಆನುವಂಶಿಕ ಅರ್ಚಕರು ಹರಿನಾರಾಯಣದಾಸ ಹಸರಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಧ್ವನಿ ಕೇಳ್ತಾ ಇಲ್ಲ. ನಮ್ಮ ಟೆಕ್ನಿಕಲ್ ಟೀಮ್ ಆ ಒಂದು ವಿಚಾರದಲ್ಲಿ ಕನ್ಫರ್ಮ್ ಮಾಡಿ. ಎಸ್ ಓಕೆ, ಎಸ್ ಸರ್ ಬರ್ತೇನೆ. ಆಯ್ತು, ಒಟ್ಟಿಗೆ ಕೋಡೆ ನಡತಿನಂಚಿನ ಒಂದು ಯಕ್ಷಗಾನ ಸೇವೆ ಬಾರಿ ಪೊರ್ಲುಡಾಂಡ್ ಅತ್ತೆ ಸರ್ ದಾಲ ಪ್ರಾಬ್ಲಮ್ ಇಂಚದ ಬಾರಿ ಶೋಕುಡಾಂಡ್ ಸೊ ಅಂಚ ಅದಪ್ಪನಾಗ ಒಂಜಿ ಈತೆ ಈ ವಿಚಾರ ಪನಗ ವಾ ಕಾರಣಗ ಬೋಡದ ಈ ಒಂದು ಯೋಜನೆ ಉಂತಿನಿ ಸರ್ ದಾದ ರೀಸನ್ ಪನ ಉಂತರ ರೀಸನ್ ಪನ ನಿಕುಲ್ಪುರ ಪರಕೆ ಪಂತರ ಸಾರಿ ನಿಕುಲ್ಪುರ ಸಮಸ್ಯೆ ಉಂಡು ಪಂತರ ಸಾರಿ ಅಂಡ್ ವಾ ರೀಸನ್ ಗ ಬೋಡದು ಉಂತದು ಒಂದು ಎಂಕಲ್ ನ್ಯೂಸ್ ಇಂಟರ್ನ್ಯಾಷನಲ್ ಆತನು ಎಸ್ ಪರಕೆ ಪತಂಗ ನ್ಯೂಸ್ ಇಂಟರ್ನ್ಯಾಷನಲ್ ಆತನು ಬದುಕೆರೆ ಮುಡ್ಲೆ ಎಂಕ್ಲೆಗೆ ಅಂಚಾದ ಓಲ ನಾವು ಓಲ್ಡ್ ಗಾಕಲ್ಲ ಪುರ ಒಟ್ಟು ಸೇರಿದ್ದು ಒಂದು ಮೀಟಿಂಗ್ ಅಂತದ್ದು ಒಂದು ಉಷ್ಣ ಸ್ಥಾವರ ಬಂದು ಮಾಲಿನ್ಯ ಒಂದು ಅದನ್ನು ಬಂದದ್ದು ಒಂದು ಕ್ಯಾನ್ಸಲ್ ಮಾಡ್ಕೊಂಡು ಬಂದದ್ದು ಒಂದು ಮೀಟಿಂಗ್ ಮಾಡ್ತಾರ ಅಂತ ಗೊತ್ತಿದ್ದಿ ಅಂಚಾದ ಎಂಕಲ್ಲ ದೇವರನ್ನ ಅಕಲ ಮನಸ್ಸಿಗೆ ಬಾರದು ಅಕಲೆ ಆಶೀರ್ವಾದ ಬಂದು ಎಂಕಲ್ಲ ಒಂದು ಪ್ರಾಜೆಕ್ಟ್ ಒಂದು ಕ್ಯಾನ್ಸಲ್ ಮಾಡ್ತಾರೆ ಅದೇ ಅಂಚೆನೆ ಅನ್ಪಾರ ಅವೇ ರೀಸನ್ ಬಂಡ ಅವೇ ರೀಸನ್ ಅಂತ ಅನ್ಪಾರ ಅದೇ ಐತೊಟ್ಟಿಗೂ ನಮ್ಮನ ಆ ಏರಿಯಾದ ರಾಜಕೀಯ ವ್ಯಕ್ತಿಗಳು ಗಡ್ಡೆ ಫುಲ್ ಸಪೋರ್ಟ್ ಕೊರಿಯರು ಅದೇ ಓಕೆ ಓಕೆ ಎಸ್ ಸರ್ ಬರ್ಪೆ. ಎಸ್ ದೂರವಾಣಿ ಸಂಪರ್ಕದಲ್ಲಿ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರು ಶ್ರೀ ಹರಿನಾರಾಯಣದಾಸ ಹಸರಣ್ಣ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಕಲಿಯುಗದಲ್ಲಿ ಮತ್ತೆ ಕಟೀಲಮ್ಮನ ಕಾರಣಿಕ ನಮ್ಗೆ ಸಾಬೀತಾಗಿದೆ. ಕಟೀಲು ದೇವಿಯ ಯಕ್ಷಗಾನ ಮೇಳದಲ್ಲಿ ಈ ದೈವಿ ಶಕ್ತಿ ಇದೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಸರ್. ಯಾಕಂದ್ರೆ ನಿಡ್ಡೋಡಿಯ ಗ್ರಾಮಸ್ಥರು ನಿನ್ನೆ ಭಕ್ತಿ ಪರವಶವಾಗಿ ಸೇವೆಯಾಟವನ್ನ ಕೊಟ್ಟಿದ್ದಾರೆ, ಯಕ್ಷಗಾನ ಸೇವೆಯನ್ನ. ಯಾಕಂದ್ರೆ ಬಂದಾಗ ಅವರ ಗ್ರಾಮವನ್ನೇ ಉಳಿಸಿದ್ದಾಳೆ ಕಟೀಲು ಮಾತೆ. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಖಂಡಿತ ಇದು ಒಂದು ಕಡೆಯಲ್ಲ, ತುಂಬಾ ಕಡೆಯಲ್ಲಿ ದೇವರು ಯಕ್ಷಗಾನದ ಮಾತನಾಡಿದ್ದನ್ನು ನಾವು ಅನುಭವಿಸಿದ್ದೇವೆ.
ನಿಜ. ಉದಾಹರಣೆಗೆ ನನ್ನ ಮನೆಯಲ್ಲಿ ಲೆಕ್ಕ ಹಾಕಿದ್ರು, ನನ್ನ ತಂದೆ ನನ್ನ ಅಣ್ಣ ಗಂಡು ಮಗು ಆಗಬೇಕಾದ್ರೆ ದೊಡ್ಡಪ್ಪ ಹರಕೆ ಹೇಳಿದ್ದು ಕಟಿಯಲ್ಲಿದ್ದು ಯಕ್ಷಗಾನ ಸೇವೆ ಆಡಿಸ್ತೇವೆ ಅಂತ. ಆವತ್ತು ಆರಂಭ ಆದದ್ದು ಮತ್ತೆ ಅದನ್ನು ಇವತ್ತಿನವರೆಗೂ ಮುಂದುವರಿಸಿದ್ರು. ಈಗ ಕಟೀಲ ದೊಡ್ಡಪ್ಪ ಹೇಳ್ತಿದ್ರು, ನನ್ನ ತಂದೆ ಹೇಳ್ತಿದ್ರು, ಮದುವೆ ಆಗಬೇಕಾದ್ರೆ ಸ್ವಯಂವರ ಪಾರ್ವತಿಯ ಇದು ಪ್ರಸಂಗ ಆಡಿಸಿ, ಮಗು ಆಗ್ಬೇಕಾದ್ರೆ ಪುತ್ರಕಾಮೇಷ್ಟಿ ಮಾಡಿ, ಹೀಗೆ ಹೇಳುವ ಮೂಲಕ ಪ್ರಸಂಗದಲ್ಲಿಯೂ ಅದರ ಬಗ್ಗೆ ಇದು ಅನುಗ್ರಹ ಆಗುವುದನ್ನು ನಾವು ಕೇಳಿದ್ದೇವೆ. ಇಟೋಡಿ ಅವರು ಕಟೀಲ್ನ ದೊಡ್ಡ ಸದ್ಭಕ್ತರು. ಅವರು ಕಟೀಲಿಗೆ ಅವತ್ತು ಬರ್ತಕ್ಕಂತಹ ದೊಡ್ಡ ಒಂದು ಪಂಗಡ ಅದು. ಹಾಗಾಗಿ ಅವರು ಕಟೀಲ ಅಮ್ಮನನ್ನು ತುಂಬಾ ನಂಬಿದ್ದಾರೆ. ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದಾಗೆ ಮಕ್ಕಳಿಗೂ ತಾಯಿ ಮೇಲೆ ಪ್ರೀತಿ ಉಂಟು ಅಂತಾದ್ರೆ ತಾಯಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇರ್ತದೆ. ಹಾಗೆ ಇವರು ತುಂಬಾ ಭಕ್ತಿಯಿಂದಲೇ ಕೇಳಿಕೊಂಡ ಕಾರಣ ದೇವರು ಅಷ್ಟು ಅಂತ ಅನುಗ್ರಹ ಮಾಡಿದ್ದಾರೆ. ನಿಜ ನಿಜ, 100ಕ್ಕೆ 100 ಸರ್. ಈಗ ಹಾಗಾದ್ರೆ ನಿಡ್ಡೋಡಿಯ ಗ್ರಾಮಸ್ಥರು ಯಾವ ಆಟವನ್ನು ಆಡಿಸಿದ್ರು ಅಂದ್ರೆ ಜಾಗದ ವಿಚಾರವಾಗಿ ಮಾತಾಡಿದಾಗ ಯಾವ ಪ್ರಸಂಗವನ್ನು ಆಡಿಸ್ಬೇಕು ಆ ರೀತಿ ಇದೆಯೇನಾದ್ರೂ ಇದೆಯಾ ಸರ್? ಬಟ್ ಅವರು ಏನು ಹರಕೆ ಹೇಳಿದ್ದಾರೆ ಗೊತ್ತಿಲ್ಲಲ್ಲ. ಎಂಚ ಹರಕೆ ಬಂದಿತ್ತಾರೆ ನಿಕುಲು ಕಟೀಲ್ದ ಪೇನ ಕಟೀಲ್ದ ಸೇವೆ ಕೊರ್ಪ ಅಂತ ಪರಕೆ ಬಂದಿತ್ತ ಪಂಡ ಇಂಕ್ಲಿಗೆ ಬೋಡೈನ ದೇವಿ ಮಾತ್ಮೆ ದೇವಿಯರ್ನ ಒಂದು ಪ್ರಸಂಗ ಇತ್ತು ನೆಡ್ಡತ್ತ ಅಂದ್ರೆ ದೇವಿ ಮಾತ್ಮೆ ಗೊಬ್ಬ ಅವರು ದೇವಿ ಮಹಾತ್ಮೆ ಹೇಳಿದ್ರಂತೆ. ಅಂದ್ರೆ ಕಟೀಲು ದೇವಿಯ ದೇವಿ ಮಹಾತ್ಮೆ ಆಟವನ್ನ ನಾವು ಆಡಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಟೀಲಿನ ಭಕ್ತರಾದ್ರಿಂದ ಸರ್ವಾಭಿಷ್ಟಕ್ಕೆ ದೇವಿ ಮಹಾತ್ಮೆ ಕಟೀಲ್ ಅಲ್ಟೋಪಾಖ್ಯಾನ ಆಡುವುದು ಸರ್ವೇ ಸಾಮಾನ್ಯ ಅಲ್ವಾ? ಒಂದು ಹರಕೆ ಹೇಳಿದ್ರೆ ಅದನ್ನು ಚೇಂಜ್ ಮಾಡ್ಲಿಕ್ಕಿಲ್ಲ. ದೇವಿ ಮಹಾತ್ಮೆ ಆಡ್ತಾರೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ, ದೇವಿ ಮಹಾತ್ಮೆ ಆಡಿ. ಅಂದ್ರೆ ಮತ್ತೊಮ್ಮೆ ಸರ್, ಅಂದ್ರೆ ಕಟೀಲು ಕ್ಷೇತ್ರದ ಯಕ್ಷಗಾನ ಮೇಳ ಅಥವಾ ಯಕ್ಷಗಾನ ಆಟ ಇದು ಮತ್ತೊಮ್ಮೆ ದೈವಿ ಶಕ್ತಿ ಇದೆ ಅನ್ನೋದು ಬಹಳಷ್ಟು ಕಥೆಗಳಿವೆ, ಬಹಳಷ್ಟು ನೈಜ ಘಟನೆಗಳಿವೆ. ಇದು ಮತ್ತೊಮ್ಮೆ ಸಾಕ್ಷಿಯಾಗಿದೆ ಸರ್. ಏನ್ ಹೇಳ್ತೀರಾ? ಯಾಕಂದ್ರೆ ಇವರು ಊರಿನವರು ಕೂಡ ಬಹಳಷ್ಟು ಖುಷಿಯಿಂದ ಇದ್ದಾರೆ, ಎನ್ನಿಸಿದಂತ ಕಾರ್ಯ ಆಗಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಿ? ಎಷ್ಟು ಖುಷಿ ಇದೆ? ಎಸ್ ಸರ್, ಅವರಿಗೂ ಮಾತ್ರ ನಮಗೂ ಸಂತೋಷ ಆಗಿದೆ. ಹೌದಪ್ಪ. ಯಾಕಂದ್ರೆ ಕಟೀಲಿಗೆ ಸಾಗಿರತಕ್ಕಂಥದ್ದು ದಿಡ್ಡೋಡಿ. ಹೌದು ಹೌದು, ನಿಜ. ಅಲ್ಲಿ ಪರಿಸರ ಮಾರಕವಾದಂತಹ ಒಂದು ಕೈಗಾರಿಕೆ ಬಂದ್ರೆ ಕಟೀಲಿಗೆ ದೊಡ್ಡ ತೊಂದರೆ. ಸತ್ಯ, ನಿಜ. ಹಾಗಾಗಿ ಅಂತದ್ದು ಬರಬಾರದು ಅಂತ ದೇವರಲ್ಲಿ ನಾವು ಆಗ ಪ್ರಾರ್ಥನೆ ಮಾಡ್ತಲೇ ಇದ್ದೆವು ಅಲ್ವಾ. ಹಾಗಾಗಿ ಕಟೀಲ್ ದೇವರ ಅನುಗ್ರಹ ಅವರಿಗೆ ಆಗಿದೆ, ನಮಗೂ ಆಗಿದೆ. ನಿಜ. ಅಂದ್ರೆ ನಿಟ್ಟೋಡಿ ಅವರ ಅಚಲವಾದ ಭಕ್ತಿಗೆ ನಾವು ಅವರಿಗೊಂದು ಧನ್ಯವಾದ ಹೇಳ್ತೇನೆ ಅಲ್ವಾ. ಓ ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು. ಇಲ್ಲ ನಿಜವಾಗ್ಲೂ, ಯಾಕಂದ್ರೆ ತಾವುಗಳು ಕೂಡ ಪರಿಸರದ ಪರವಾಗಿ, ಯಾಕಂದ್ರೆ ಈ ಒಂದು ವಿಚಾರ ಬಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಆ ಭಾಗದಲ್ಲಿ ಅಲ್ವಾ ಸರ್? 100ಕ್ಕೆ 100 ಅಲ್ವಾ. ಓಕೆ. ಹಾಗಿದ್ದಾಗ ಎಸ್ ಸರ್, ಕಟೀಲು ದೇವಿಯ ಒಂದು ಶಕ್ತಿ ಮತ್ತೆ ಸಾಬೀತಾಗಿದೆ ಅಂಡ್ ಕಟೀಲು ಕ್ಷೇತ್ರ ಬೆಳಗ್ತಾ ಇದೆ. ಇವೆಲ್ಲದರ ಜೊತೆಗೆ ನಂಬಿದವರನ್ನು ಕೂಡ ಸಾಕಿ ಸಲಹ್ತಾ ಇದ್ದಾಳೆ ಕಟೀಲು ಅಮ್ಮ. ಸೊ ಆಗಿದ್ದಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಏನಾದ್ರೂ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಒಂದು ವಿಚಾರ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ನಿಡ್ಡೋಡಿಯ ಜನತೆಗೆ ಕೂಡ? ಕಟೀಲು ತಾಯಿ ಯಾವತ್ತೂ ಸಹ ಸಾತ್ವಿಕವಾಗಿ ಆರಾಧನೆ ಮಾಡುವುದು ಅವರಿಗೆ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ಇರುವವರು. ನಾವು ಭಕ್ತಿಯಿಂದ ಕೈ ಮುಗಿಬೇಕು ಮಾತ್ರ ನಮ್ಮ ಕೆಲಸ ಅಲ್ವಾ. ಅದನ್ನು ಮಾಡಿದ್ದಾರೆ. ಹಾಗಾಗಿ ದಿಂಡೋಡಿ ಅವರಿಗೆ ಜಯ ಆಗಿದೆ. ದಿಂಡೋಡಿ ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜೊತೆಗೆ ಒಂದು ಸರ್, ಈಗ ಕಟೀಲು ಆಟವನ್ನ ಅಂದ್ರೆ ಮೇಳ ಆಟವನ್ನ ಆಡಿಸುವುದು ಒಂದು ಹರಕೆ ಆದ್ರೆ ಕಟೀಲು ಮೇಳದ ಆಟವನ್ನ ನೋಡುವುದು ಕೂಡ ಒಂದು ಹರಕೆ ಆಗುತ್ತೆ ಬಹುಶಃ ಅಲ್ವಾ? ನಮ್ಮಲ್ಲಿ ಕಟೀಲ್ನಲ್ಲಿ ಯಾರು ಬಡವರಿದ್ದಾರೆ ಅವರನ್ನ ಆಟ ನೋಡಿ ಅಂತ ನಾವು ಹರಕೆ ಹೇಳುದು. ಅವರಿಗೆ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತೇವೆ. ಇಷ್ಟು ಆಟವನ್ನು ನೋಡಿ ನಿಮ್ಗೆ ಬೇರೆ ಒಳ್ಳೇದು ಮಾಡ್ತಾರೆ ಅಂತ ಹರಕೆ ತಗೊಂಡು ಆಟ ನೋಡಿದವರಿಗೂ ಒಳ್ಳೇದಾದಂತಹ ಉದಾಹರಣೆ ಇದೆ. ಓಕೆ. ಈಗ ಆಟ ನೋಡುವುದು ಕೂಡ ಒಂದು ಹರಕೆ ಆಗಿರುತ್ತೆ ಅಲ್ವಾ ಸರ್? ಹೌದೌದು. ದೇವರೇ ಅದನ್ನು ನೋಡ್ತಾರೆ ಅಂತ ನಿರೀಕ್ಷಿಷ್ಯಾಮಿ ಹಂ ಪ್ರೀತ್ಯ ಅಂತ ಬರ್ತದೆ. ನಾನೇ ಪ್ರೀತಿಯಿಂದ ನೋಡ್ತೇನೆ ಅಂತ ದೇವಿಯೇ ನೋಡುವಾಗ ಕುತ್ಕೊಂಡವರು ದೇವಿಯೊಟ್ಟಿಗೆ ನೋಡುವಂತಲೇ ಅರ್ಥ ಅಲ್ವಾ? ನಿಜ. ಹಾಗಾಗೋ ನನ್ನ ಆಟವನ್ನು ಇವ್ರು ನೋಡ್ತಾ ಇದ್ದಾರೆ ಅಂತ ದೇವರೆಲ್ಲ ಅನುಗ್ರಹ ಮಾಡಿಬಿಡ್ತಾರೆ ಅಲ್ವಾ? ಓಕೆ. ಆಟ ನೋಡೋದ್ರಲ್ಲೂ ಕೂಡ ಇದು ಹರಕೆ ಸಲ್ಲುತ್ತೆ ದೇವಿಗೆ ಅಲ್ವಾ ಸರ್? ಖಂಡಿತ. ಎಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಅಧ್ವರ ದರ್ಶನವೂ ಒಂದು ಶಾಸ್ತ್ರದಲ್ಲಿ ಇದು ಅಧ್ವರ ಹೇಳಿದ್ರೆ ಯಾಗ ದರ್ಶನವೂ ಪ್ರಧ ಅಂತ ಉಂಟು ಅಲ್ವಾ? ಹೇಳಿದ್ರೆ ನಮ್ಮಲ್ಲಿ ಕಟೀಲಿದ್ದು ಅದೊಂದು ಯಾಗವೇ. ಅದರಿಂದ ಅದರ ದರ್ಶನ ಮಾಡಿದ್ರೆ ದೇವರ ಅನುಗ್ರಹ ಮಾಡ್ತಾರೆ. ಓಕೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕುಡ್ಲವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಅಂಡ್ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅದರ ಅನುವಂಶಿಕ ಅರ್ಚಕರು ಹರಿನಾರಾಯಣ ದಾಸ ಅವರು ಕೂಡ ಹೇಳುವ ಹಾಗೆ ಅಂದರೆ
ಆಟ ಆಡಿಸುವಂಥದ್ದು ಒಂದು ವಿಚಾರ ಆದರೆ, ಇದು ಸಂಘಟಿತವಾಗಿಯೂ ಇಡೀ ಊರು ಆಟ ಆಡಿಸಿದಂತಹ ಒಂದು ವಿಚಾರ ಆದರೆ, ಆಟವನ್ನು ನೋಡುವುದರಿಂದ ಕೂಡ ಅಲ್ಲಿ ಹರಕೆ ತೀರಿಸಿದಂತಹ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮನಸ್ಸಿನಲ್ಲಿ ಎಣಿಸಿದಂತಹ ಒಂದು ಸಕಲ ಇಷ್ಟಗಳು ನೆರವೇರುತ್ತೆ ಅನ್ನುವಂಥದ್ದು. ಯಾಕಂದರೆ ಕಟೀಲು ದೇವಿಯ ಒಂದು ಯಕ್ಷಗಾನ ಆಟಕ್ಕಿರುವಂತಹ ಶಕ್ತಿ ಅಂತದ್ದು. ಸೊ ಹಾಗಿದ್ದಾಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಜೊತೆಗೆ ನಾನು ಬಿಫೋರ್ ದಟ್ ಒಂದು ದೈವದ ಒಂದು ಕ್ಷೇತ್ರ ಅಲ್ಲಿ ಆ ಜಾಗದಲ್ಲೇ ಇರುವಂತಹ ನಿಡ್ಡೋಡಿಯ ಗ್ರಾಮದಲ್ಲಿ ಇರುವಂತಹ ದೈವದ ಕ್ಷೇತ್ರ ಧೂಮಾವತಿ ಸಪರಿವಾರ ದೈವಸ್ಥಾನ ಇದು. ಎಸ್ ಒಂದು ಸರ್ ಅಲ್ಪನೆ ಉಪ್ಪುನೆ ನಿಡ್ಡೋಡಿ ಗ್ರಾಮಡೆ ಉಪ್ಪುನತ್ತೆ ಕರೆಕ್ಟ್ ಅದು? ನಿಡ್ಡೋಡಿ ಗ್ರಾಮದ ಕೊಲತ್ತರ ಜಾಗ. ನಿಡ್ಡೋಡಿ ಗ್ರಾಮದ ಕೊಲತ್ತರ ಜಾಗ ಉಪ್ಪುನಂಚಿನ ದೇವಸ್ಥಾನ ಅತೆ ಒಂದು 2 ವರ್ಷ ಪಿರಾಕ್ ಜೀರ್ಣೋದ್ಧಾರ ಅಂಡ್ ಅಂದು. ಓಕೆ, ಒಂಜಿ ವೇಳೆ ಆ ವಿದ್ಯುತ್ ಸ್ಥಾವರ ಆಪುನಗ ಈ ಜಾಗಲ್ನ ಒತ್ತುವರಿ ಮಲ್ದಿರು ಅತೆ. ಈ ಜಾಗಲ್ನ ಭೂಸ್ವಾಧೀನ ಮಲ್ದಿರು ಪನಗ ನೆಟ್ ಧೂಮಾವತಿ ಸಪರಿವಾರ ದೈವ ಸಾರತ್ತೊಂಜಿ ದೈವದ ಆರಾಧನೆ ನಡಪುಂಡು. ಸೊ ಈ ಒಂಜಿ ಜಾಗಲ್ನ ಒಂಜಿ ವೇಳೆ ಅಲ್ಪ ವಿದ್ಯುತ್ ಸ್ಥಾವರ ಆಪುನುಂಡು ನಿತ್ತು ನಾನಾಗ ಈ ಜಾಗಲ್ನ ಒತ್ತುವರಿ ಮಲ್ದಿರು ಅಂಡ್ ಆ ದೈವ ದೇವೇರ್ನ ಕಾರಣಿಕ ಬಾರಿ ಮಲ್ಲೆ ಅಂಚ ಅದು ಪುನಗ ಕಟೀಲ್ ದಪ್ಪನ ಅನುಗ್ರಹ ಆಯ್ತು. ಒಟ್ಟಿಗೆ ನಮ್ಮ ನಂಬುನಂಚಿನ ಮಣ್ಣದ ಶಕ್ತಿ, ನಮ್ಮ ತುಳುನಾಡದ ಶಕ್ತಿ, ಕಾಣಿಕದ ದೈವ ಜುಮಾದಿ ಸಪರಿವಾರ ದೈವದ ದೇವಸ್ಥಾನ ಅಂತ ಓದುಲರು ಒಂಜಿ ವೇಳೆ ಆ ಪ್ರಾಜೆಕ್ಟ್ ಆಪಣ್ಣಾಗ ಈ ದೇವಸ್ಥಾನ ಒತ್ತುವರಿ ಮಲ್ದಿರು. ಸೊ ಆರೆ ಬುಡ್ ಪೂಜೆ ತಪ್ಪನಾಗ ಒಂದು ದೈವಲಿನ ಜಾಗೆ ಅವು ಬುಡಿಯರ ಚಾನ್ಸಸ್ ಹೆಚ್ಚಿ. ಎಸ್ ಸರ್, ದಾದಾ ಮನ್ಪರ್ ಸರ್. ಖಂಡಿತ ಬುಡ್ಪುಜ್ಜಿ ಅದೇ ದಯ ಪಂಡ ನಮ್ಮೊಂಜಿ ಪಾಡ್ನ ಅಂಗಿಕೊಂಟು ತೂಪಿನಕು ಮಸ್ತ್ ಜನ ಒಪ್ಪೇರ ಬಾರಿ ಪೊರ್ಲುಡು ಪಾಡುವರು ಅಣ್ಣ. ನಮ್ಮ ಆರಾಧನೆ ಮಲ್ಪುನಂಚಿನ ದೈವ ದೇವರೆಗಳ ನಮ್ಮ ಅತ್ತೆ ಒಂಜಿ ಪ್ರಾಧಾನ್ಯತೆ ಕೊರೋಡು ಹಾಪುಂಡು. ಅವು ದೈವ ಸಾಣಲ ಒಂಜಿ ಪೊರ್ಲು ಇತ್ತು ನಂಗೆ ನಮ್ಮ ಊರ್ದಕ್ಲೆ ಮಾತ್ರ ಡಿ ಆ ಕ್ಷೇತ್ರದ ಕ್ಲೇಗ ಗ್ರಾಮದ ಕ್ಲೇಗಲ ಒಂಜಿ ಎಡ್ಡ ತೋಜುಂಡು ದೈವಲೆಗಲ ಎಂಕ್ಲೈನ್ ಪೊರ್ಲುಡು ತೋಂದಿಲ್ಲ ಅಕ್ಲೆ ಕೊರ್ಪಿನಿ ಎಂಕ್ಲೇಗ ನಮ್ಮ ಒಂಜಿ ನಮ್ಮ ಕಿಂಚಿತ್ ರೂಪಡು ಎಂಕ್ಲ ಸೇವೆ ಮಲ್ಪೋಡ ಹಾಪುಂಡು ದೈವನ ಬೇತದಾದ ಶಕ್ತಿ ಇಲ್ಲ ಸರ್ ಧೂಮಾವತಿ ಅಪ್ಪನೊಟ್ಟಿಗೆ. ಅದೇ ಅಪ್ಪನೊಟ್ಟಿಗೆ ಏನು ಕಡೆ ಪಣ್ಲೆಕ್ಕ ಧೂಮಾವತಿ ಸತ್ಯದೇವತೆ ಬಕ್ಕ ಸಹಪರಿವಾರ ದೈವಲು ಮಸ್ತುಲ್ಲ ಗುಲಿಗ ಬಕ್ಕ ಅಂದ ಅದೇ ಬೇತೆ ಬೇತೆ ದೈವಲು ಅದೇ ಸರ್. ಓಕೆ ಸರ್, 2 ವರ್ಷ ನಮ್ಮ ನಾಗದೇವರೆಲ್ಲ ಆರಾಧನೆ ಮಲ್ಪ ಕ್ಷೇತ್ರ ಒಂಜಿ ನಾಗದೇವರನ ಬಣ್ಣ ಉಂಡು ಬಣ್ಣಕ್ಲ ಅಶ್ಲೇಷ ಪೂಜೆ ಮತ ಮಲ್ದ ಇತ್ತಲ ಪರಕ್ಕೆ ಬಾಕಿ ಇತ್ತಂಡು ಪೋವೆನ್ಲ ಸಂದಾದ. ಓಕೆ 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 ಅದೇ ಓಕೆ ಓಕೆ ಐತೊಟ್ಟಿ ಕುಡಿಂಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ಕಾರ. ಹಲೋ, ಎಸ್ ನೆಟ್ವರ್ಕ್ ಇಶ್ಯೂಸ್ ಇದೆ, ಸ್ವಲ್ಪ ಗಮನಿಸಿ ಅದನ್ನ. ಎಸ್ ಸರ್, ಜೊತೆಗೆ ಎಸ್ ಸರ್, ಈಗ ಅಲ್ಲಿ ಒಂದು ಕಡೆ ನಾಗದೇವರ ಒಂದು ಸಾನ್ನಿಧ್ಯ, ಜೊತೆಗೆ ದೈವದೇವರ ಒಂದು ಸಾನ್ನಿಧ್ಯಗಳಿವೆ, ಜೊತೆಗೆ ಯಕ್ಷಗಾನ ಆಟವನ್ನ, ಜೊತೆಗೆ ನಿಡ್ಡೋಡಿಯ ಸಂತ ತೆರೆಸಾ ಅಲ್ಲಿ ನಿಡ್ಡೋಡಿಯಲ್ಲೇ ಬರುತ್ತೆ ಚರ್ಚ್ ಕೂಡ ಹತ್ರ ಉಂಟು. ಒಂದ್ ವೇಳೆ 2 ಕಿಲೋಮೀಟರ್ ಇದೆ. ಒಂದು ವೇಳೆ ಇದು ಒತ್ತುವರಿ ಆಗ್ತಾ ಇದ್ರೆ ಅದು ಕೂಡ ಹೋಗ್ತಾ ಇತ್ತು ಅನ್ನೋದು ಅಲ್ವಾ? ಸೊ ಹಾಗಿದ್ದಾಗ ಬಹಳಷ್ಟು ಅಂದ್ರೆ ಸಂಪೂರ್ಣವಾಗಿರುವಂತಹ ಒಂದು 1200 ಎಕರೆ ಜಾಗ ಅದು ಅಲ್ವಾ? ಈಗ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲರೂ ಕೂಡ ನಿರಳರಾಗಿದ್ದೀರಿ ಅಲ್ವಾ? ಯಾವುದೇ ರೀತಿ ಆತಂಕ ಕೂಡ ಇಲ್ಲ ಇನ್ನು ಮುಂದಕ್ಕೆ. ಒಂದ್ಸರಿ ಹೇಳಿ. ಯಾವುದೇ ನಮಗೆ ಆತಂಕ ಬೀಳಿಸುವಂತ ಯಾವುದೋ ಪ್ರಾಜೆಕ್ಟ್ ಬಂದ್ರೆ ಕೂಡ ನಾವು ಖಂಡಿತವಾಗಿ ಬಿಡುದಿಲ್ಲ. ಯಾಕಂದ್ರೆ ತುಂಬಾ ಪ್ರಾಜೆಕ್ಟ್ ಬಂತು, ಎಲ್ಲವನ್ನು ನೋಡಿಸಿದ್ದೇವೆ. ಆದರೆ ನಮ್ಗೆ ದೇವರ ಒಂದು ನಮಗೆ ಆಶೀರ್ವಾದ ಇದೆ, ಯಾವುದಕ್ಕೆ ಕೂಡ ನೀವು ಮುಂದೆ ಹೋಗಿ ಅಂತ ಹೇಳಿ ಅಲ್ವಾ? ಓಕೆ, ದೇವರ ಆಶೀರ್ವಾದದಿಂದ ನಾವುಗಳು ಮುಂದೆ ಹೋಗ್ತಿದ್ವಿ ಅನ್ನೋದು ಅಲ್ವಾ ಸರ್? ಮತ್ತು ಈಗ ಇನ್ನೊಂದು ಬಂದಿದೆ, ನಮ್ಮ ಟವರ್ ಲೈನ್ ಇದ್ದು ನಂದಿಕೊಂಡಿಂದ 400 kV ಕಾಸರಗೋಡಿಗೆ, ಅದನ್ನು ಕೂಡ ನಾವು ಅಗೇನ್ಸ್ಟ್ ಮಾಡ್ತಾ ಇದ್ದೇವೆ. ನಮ್ಗೆ ಯಾವುದೇ ನೋಟಿಸ್ ಕೊಡುದಿಲ್ಲ, ಮತ್ತೆ ನಮ್ಗೆ ಬರ್ತೇವೆ ಅಂತ ಹೇಳಿದಿಲ್ಲ, ಕಳ್ಳರಾಗಿ ಬಂದು ಸರ್ವೆ ಮಾಡುವುದು, ಹಾಗೆ ಅವರನ್ನು ಕೂಡ ನಾವು ಹಿಮ್ಮೆಟ್ಟಿಸಿ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇನ್ನು ನಾಡ್ದು 20 ತಾರೀಕಿಗೆ ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ಮಂಗಳೂರಲ್ಲಿ. ಓಕೆ ಓಕೆ, ಮಂಗಳೂರಲ್ಲ? ಓಕೆ ಓಕೆ, ಎಸ್ ಸರ್, ಬರ್ತಾರೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಾನು ಅಶೋಕ್ ನಿಡ್ಡೋಡಿ. ನಿಡ್ಡೋಡಿ ಅಕ್ಷಯ್ ಸರ್, ಪತ್ತೆ ಇರಲಿ ಸರ್, ದಾದಾ ಪನ್ಪರ್ ಸರ್, ಇನ್ನ ಗ್ರಾಮ. ಎಸ್ ಸರ್, ಪಲ್ಲೆ. ನಮಸ್ತೆ. ಹಲೋ, ಪತ್ತೆ ಇರಲಿ ಸರ್, ಪಲ್ಲೆ ಸರ್, ದಾದಾ ಪನ್ಪರ್, ಇನ್ನ ಗ್ರಾಮ. ನನ್ನ ಫ್ರೆಂಡ್ ಅವ್ರು ಕುಲ್ದೆ ರಾಮೇ ಅದು ಬರ್ಲಿಕ್ಕೆ. ಓಕೆ, ಪಲ್ಲೆ ಪಾತೆ ಇರ್ಲಿ ನಿಖಲ್ ಒಂಜಿ ಹೋರಾಟ ಆಯ್ತು ಒಟ್ಟಿಗೆ. ಎಸ್ ಸರ್, ಪಾತೆ ಇರ್ಲಿ ಸರ್, ದಾದಾ ಪನ್ಪರ್. ಹಲೋ, ಪಲ್ಲೆ ಸರ್, ಪಾತೆ ಇರ್ಲಿ ದಾದಾ ಪನ್ಪರ್ ಸರ್. ಕೇನುಡು ಸರ್, ಕೇನುಡು, ಪಾತೆ ಇರ್ಲಿ ಸರ್. ರಾಮ. ಹಲೋ ಹಲೋ ಎಂತ? ಹಲೋ ಪಲ್ಲೆ ಸರ್, ಪಲ್ಲೆ ಕೇನುಡು ಸರ್. ಹಲೋ ರಾಮ, ಬರ್ಲಾಕ್ ಹೋಗ್ಯ ಟಿವಿ. ಓಕೆ, ಖುಷಿ ಆದ ಆಶು ಅಂದ ಓಕೆ, ಬಾರಿ ಖುಷಿ ಆಗಿದೆ ಅಂತ ಟಿವಿ.
ಓಕೆ ಪಲ್ಲೆ ಸರ್ ನಿಜವಾಗಿ ಉಪ್ಪು ಎಂಟು ಒಟ್ಟಿಗೆ ಓಕೆ ಒಟ್ಟಿಗೆ ಇತ್ತ ಒಲ್ಲಾರಿ ಇರು ಇತ್ತಲ್ಲ ನಿಟ್ಟೋಡಿ ಒಲ್ಲಾರ ಇರು ಇಷ್ಟ ಬರ್ತೀನಿ ಅದು ಅಂಚತೆ ಇದು ಓಕೆ ಓಕೆ ಖುಷಿ ಅಂಡ್ ಅತೆ ಅತೆ ನಿಟ್ಟೋಡಿ ಗ್ರಾಮ ಒರಿದಿಲ್ಲ ಪಂಡದು ಎಸ್ ಸರ್ ಥ್ಯಾಂಕ್ ಯು ಅತೆ ಓಕೆ 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 ಯಕ್ಷಗಾನ ಪೊರ್ಲಾತದ ಮನ್ಬಿನ ಅದೇ ಓಕೆ ಓಕೆ ಸರಿ ಸರ್ ಸೊಲ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊಲ್ಮೇಲೆ ಸರ್ ಈತ ಈ ಒಂದು ಹೋರಾಟ ಪ್ರತಿಭಟನೆ ತುಲೆ ಮಸ್ತ್ ಹೋರಾಟ ಪ್ರತಿಭಟನೆ ಆಪುಂಡು ಇಂಚಿನ ಒಂಜಿ ಮಸ್ತ್ ಪ್ರಾಜೆಕ್ಟ್ ಗೌರ್ಮೆಂಟ್ ಕನಪುಂಡು ಆಂಡ ಮಸ್ತ್ ಕೋಡಿಡ್ ಆ ಒಂಜಿ ಗ್ರಾಮದಕ್ಕೂ ಪ್ರತಿಭಟಿಸುವರು ಪ್ರಥಮ ಹಂತಾಡು ಆಂಡ ಅವು ಸಕ್ಸಸ್ ಆಪುಜಿ ಪಿರ ಹೋಪುಂಡು ಗೌರ್ಮೆಂಟ್ ಆಕಲ್ನ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮನ್ಪುಂಡೆ ಅಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಪನ್ಪನಚ್ಚಿನ ವಿಚಾರ ದಾದ ಒಂಜಿ ರೀಸನ್ ಅಥವಾ ದಾದ ಒಂಜಿ ವಿಚಾರ ಈ ಒಂಜಿ ಹೋರಾಟ ಸಕ್ಸಸ್ ಆಯ್ರೆ ಮೇನ್ ರೀಸನ್ ಪನಗ ದಾದ ಸಕ್ಸಸ್ ಆವಡೋಣ ಒಂಜಿ ಹೋರಾಟ ಸಕ್ಸಸ್ ಆವಡೋಣಗ ದಾದ ಮಲ್ಪೊಡಿ ಬೇತ ಊರ್ದಾಕುಲು ತುಪ್ಪಣ ಬೇತೆ ಗ್ರಾಮಸ್ಥರು ತುಪ್ಪಣ ಬೇತೆ ಜನಕ್ಕಳು ಮಸ್ತ್ ಜನ ಕಾರ್ಯಕ್ರಮ ತಗೊಂಡು ದಾದ ರೀಸನ್ ಸಕ್ಸಸ್ ಜನಗಳ ಬೆಂಬಲ ಓಕೆ ಜನಗಳ ಬೆಂಬಲ ಇಟ್ಟಿಂದ ಮೂಲ ಪ್ರಾಜೆಕ್ಟ್ ಆಗಿ ಜನಗಳು ಸೇರೋರು ಅಥವಾ ಗಿಡಗಳು ಆಗ ಮಾತ್ರ ನಮ್ಮ ಒಂದು ಸಕ್ಸಸ್ ಆಪ ಅದೇ ಜನ ಇಚ್ಚಿಡ ಆಪುಜಿ ಮಲ್ಪರ ಆಪುಜಿ ಜನ ಸೇರ್ಬೇಕು ಅದೇ ಇಂಚಿನ ಪ್ರಾಜೆಕ್ಟ್ ಬೊಟ್ಟೆಲ್ಲ ಪ್ರಾಜೆಕ್ಟ್ ಬರ್ತಿಂದ ಜನ ಖಂಡಿತವಾಗಿ ಸೇರ್ಬೇಕು ಆಡ ಸಂಘಟಿತವಾದ ಮಾತ್ರ ಸಂಘಟನೆ ಮಾಡೋದು ಬಾರಿ ಕಷ್ಟ ಅದೇ ಫೋನ್ ಮಾಡ್ತದ್ದು ಪ್ರಚಾರ ಮಾಡ್ತದ್ದು ಮಾತಾಡ ಬರ್ಪೇರು ನಮ್ಮ ಕೊಲತ್ತಾಡ ಎಂಚಿನ ವಿಷಯ ಬರ್ತಿಂದ ಒಂದು ಜನ ಬರ್ಪೇರು ಒಂದು ಜನ ಕೂಡಲೇ ಫೋನ್ ಒಂದು 300-200 ಜನ ಬರ್ಪೇರು 200-300 ಜನ ಬರ್ಪೇರು ಅದಾಗಿ ಗುರ್ಪಿದ ನೀವು ತುಂಬುಡ್ದು ಸ್ವಲ್ಪ ಬ್ಯಾನರ್ ಪಾಡ್ತಿತ್ತ ಅಷ್ಟೇ ಬ್ಯಾನರ್ ತೆಗಿತೀನಿ ಎಚ್ಚರಿಕೆ ಬಂದ ಮಿತ್ತು ಎಲ್ಲ 11% ಬರ್ತಿಲ್ಲ ಕಲ್ಲು ಬರೋಣ ಎಷ್ಟು ಜವಾಬ್ದಾರಿ ಆಗ್ತದೆ ಓಕೆ ಇಂಚಿನ ಈ ತರ ಪಂಚಾಯತ್ ತೆರಪಾವಡು ಎಂಟು ತೆರಪಾವಡು ಬೆಟ್ಟವಣಿ ತೆರಪಾವಡು ಅದು ಫೋನ್ ಮಾಡ್ಬೋದು ಓಕೆ 11% ಬರ್ತಿಲ್ಲ ಕಲ್ಲು ಆಗ್ತದೆ ಕಲ್ಲು ಬರ್ಕೊಂಡು ಗೊತ್ತು ಜಿ ಅಂದ್ರೆ ಆಗ್ತದೆ ಬಡಿ ಆಗ್ತದೆ ಓಕೆ 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 ಒತ್ತದ ಬರ್ಕೊಂಡು ಗೊತ್ತಿದೆ ಆಗಲಿ ಊರ್ದ ಜನಕ್ಕೂ ಮತ್ತೆ ಒಟ್ಟಾದಿತ್ತ ಒಂದಿನದು ಒಗ್ಗಟ್ಟುಲ್ಲ ಈಗ ನಿಟ್ಟುಡಿ ಗ್ರಾಮಸ್ಥರು ಒಗ್ಗಟ್ಟುಡುಲ್ಲ ಕೆಲಸ ಮಲ್ತೊಂದಿಲ್ಲ ಆ ಅಂಚೆ ಮಲ್ತಂದ ಒಂಜಿ ಕ್ವಶನ್ ಪಡೋದು ದಯಪಂಡ ಅವಳ ತಪ್ಪು ನಡಪುಣಂದಿತ್ತುಂಡ ಊರ್ದಕ್ಲರ ಸಡನ್ ಒಂಜಿ 5 ನಿಮಿಷ ಇಟ್ಟೆ ನಮ್ಗೆ ಮೊಬೈಲ್ ಮೀಡಿಯೋ ಗಿಡಿಯೋ ಎಡ್ಡೆ ಎತ್ತಿನ ಹತ್ರ ಜನಕ್ಕಳು ಸೇರ್ವೇರು ಜನಕ್ಕಳು ಅಕ್ಲೇನ್ ಪ್ರತಿಭಟನೆ ಮಲ್ಪೇರು ಹೊರನೆ ಮುತ್ತಿಗೆ ಬಾಡ್ಬೇರು ಅವು ರೀಸನ್ ಬಂದ್ಪರ ದಯಪಂಡ ಒಗ್ಗಟ್ಟು ಕೆಲಸ ಮೇನನ್ ತೂಪು ನಮ್ಮ ಕೆಲಸ ನಮಗೆ ದಯಪಂಡ ಜೋಕುಲಾಡು ಮಾತಾಡ ಜನ ಬರ್ತೇನೆ 11% ಬರ್ತೇನೆ ಇಂಚಿನ ಸರ್ವೆ ಮಲ್ಪರ ಇಂಚಿನ ಬರ್ತೇನೆ ಅದರಲ್ಲಿ ಬರ್ತೇನೆ ಅದೇ ನೇರ್ತಿಂಬುಲ ಮಸ್ತ್ ಕಂಪಿನ ದಕ್ಲು ಬೈದೆ ಸುವರ್ಣ ಕಾರಿಡಾರ್ ದಕ್ಲು ಅಕ್ಲೆಲ್ಲ ಒಂಜಿ ಎಂಕ್ಲು ಬೊರ್ಚಿ ಬಣ್ಣದ ಅವೇನೋ ಪಿರಕಡ ಬುಡಿಯ ಎಡ್ಬಕ್ಕ ಒಂದು ಮೀನ್ದ ಪ್ರಾಜೆಕ್ಟ್ ಒಂದು ಬರ್ತಿತ್ತು ಮೀನ್ದ ಪ್ರಾಜೆಕ್ಟ್ ಎಲ್ಲ ಅಂಚನೆ ಎಂಕ್ಲು ಆ ಪಂಡ ಎಂಕ್ಲೇಗ ಅವು ಗೊತ್ತುಂಡ ಈಗ ಇಂಚಿನ ಮತ್ತೆ ಅವತ್ತ ಬೊರ್ಚಾಂದಿನ ಒಂದು ನಂಗೆ ಎಫೆಕ್ಟ್ ಉಂಡು ಒಂದು ಅಂಡ 2 ತಿಂಗಳು ಕೇಂದಿತ್ತ ಆಯ್ತ ಬಗ್ಗೆ ಮಾಹಿತಿ ಕೊಡ್ದು ಎಂಕ್ಲು ಬೋರ್ಡ ಬೊರ್ಚ ಬಣ್ಣದ ಅಂಡ ಏಕಾಏಕಿ ಬತ್ತೇರು ಆ ಮಾಹಿತಿ ಕೊರಂದೆ ಹಾಕಲು ಸ್ಥಾಪನೆ ಮಲ್ಪರೆ ಅಂದ್ ಬಂದಾಗ ವಿಸಿಟಿಂಗ್ ಕೊರಿಯರು 2 ಇಯರ್ ಅಂದ್ ಬತ್ತೇರು ಎಂಕ್ಲು ಬೊರ್ಚಿ ಬಣ್ಣದ ಬುಕ್ ಅವೆಲ್ಲ ರಿಜೆಕ್ಟ್ ಮಲ್ಪಾಯ ಓಕೆ ಎಸ್ ಸರ್ ಇಂಚ ಲಾಸ್ಟ್ ಗೆ ಕಾಲರ್ ಇಲ್ಲ ಸರ್ ನಮಸ್ಕಾರ ಓಕೆ ಕಾಲ್ ಕಟ್ ಆದ್ರೆ ಕಾಲ್ ಮಾಡಿ ಟಿವಿಯಲ್ಲಿ ಮ್ಯೂಟ್ ಮಾಡ್ತು ಕಾಲ್ ಮಾಡಿ ಕಾಲ್ ಕಟ್ ಆಯ್ತು ಒಟ್ಟಿಗೆ ಎಸ್ ಸರ್ ಲಾಸ್ಟ್ ರಿಯಾಕ್ಷನ್ ಸರ್ ಈ ಸಂದರ್ಭ ಮಾತ್ರೆಗ್ಲ ರಡ್ಡು ಪಾತ್ರಪ್ಪ ನೋಡಿ ಪನಗ ಈ ಹೋರಾಟದ ಒಟ್ಟಿಗೆ ಎತ್ತಿನಂಚಿನ ಜನಕ್ಲೆಗ್ಲ ಊರ್ದ ಜನಕ್ಲೆಗ್ಲ ಆಯ್ತಾ ಒಟ್ಟಿಗೆ ಒಂಜಿ ಹೋರಾಟಲ ಸಕ್ಸಸ್ ಆಡ್ ಬಂದ ನಿಕ್ಲು ತೋಜಾದರಿ ಇಂಚ ಸಕ್ಸಸ್ ಆಪಣ ಒಂಜಿ ಗ್ರಾಮದಕ್ಲ ಹೋರಾಟ ಪಡೆದ ಸೊ ಅಂಚಾದಪ್ಪನಾಗ ದೈವದೇವರನ ಆಶೀರ್ವಾದ ಕೂಡ ಒಂಜಿ ಕಡಿಟ್ಟೆ ಲಾಸ್ಟ್ಗೆ ಅದು ಮಾತ್ರೆಗ್ಲ ಒಂಜಿ ಪಾತ್ರ ನೋಡೋಣ ದಾದ ಮನ್ಪರ್ ಸರ್ ಅದು ಮಾತನ್ನ ಒಗ್ಗಟ್ಟು ಉಂಟು ನಮ್ಮ ಇಂಚಿನ ಏಟಾಗಲ್ಲ ಫೋನ್ ಮಾಡ್ತೇನೆ ಮಾತಾಡಲ್ಲ ಫಾರ್ವರ್ಡ್ ಬೇರೆ ಸಪೋರ್ಟ್ ಮಾಡ್ಬೇಕು ಅಂಚನೆ ಇತ್ತೆ ನಾನೊಂದು ಟವರ್ ಲೈನ್ ನಮ್ಮ ಸಪೋರ್ಟ್ ಆದ ಮಾತೆಲ್ಲ ಬರ್ಪೇರಿ ನಾನು ಟಿವಿ ಮುಖಾಂತರ ಮಾಧ್ಯಮ ಮುಖಾಂತರ ಆಗಲಿ ಮಾತೆಲ್ಲ ಬಂದು ನೆಕ್ಕಲ ಒಂಜಿ ಕೈ ಜೋಡಿಸಾದ ಮುಂದೆಲ್ಲ ಒಂಜಿ ಗಿಡ ಪುನಃ ಕಾರ್ಯ ಮಲ್ಪುಗ ಖಂಡಿತವಾದ ಎಂಗಲ್ಲ ದೈವದೇವರು ಬುಡ್ಪೂಜೆರು ಕಟೀಲಪ್ಪೆ ಸಂತಸರಿ ನಮ್ಮ ರಾಮದೇವರಿಗೆ ಅದು ಬುಡ್ಪೂಜೆರು ಖಂಡಿತವಾದ ಜನಗಳು ಪೂರ ಒಟ್ಟು ಈ ಮುಖಾಂತರ ಏನು ಕರೆಗೊರ್ಬೇಕಲ್ಲ ಮಾತೆಲ್ಲ ಬರೋಡು ಬಂದದು ಬರ್ಬೇಕು ಎನ್ನ ವಿಶ್ವಾಸ ಏನ ಬಂಡ ಎಂಕ್ಲ ಈತ ಪೂರ ಅವರ ಕಾರಣ ಈ ಸರ್ಕಾರ ಜಮೀನು ಒಂದು ಉಂಡು ಅವಳು ಆ ಸರ್ಕಾರದ ಜಮೀನು ಎತ್ತಿನ ಹತ್ರ ಸರ್ಕಾರದ ಕಣ್ಣು ಮಾಡೋದು ಉಪ್ಪೇರು ಎಂಕ್ಲು ಓ ಪ್ರಾಜೆಕ್ಟ್ ಬರ್ತನಲ್ಲ ಓ ಏಕಾಏಕಿ ಯೋಚನೆ ಮಾಡ್ತದೆ ಎಂಕ್ಲು ರಿಜೆಕ್ಟ್ ಮಲ್ಪ
ಇಂಚಿತ್ತಿನ ಈ ಸರ್ಕಾರಿ ಜಮೀನಿಡು ನಂಗೆ ಗ್ರಾಮಸ್ಥರಿಗೆ ಬೋರ್ಡೈ ನಂಚಿನ ಉವೇ ಒಂಜಿ ಸೋಲಾರ್ದ ಎಡ್ಡೆ ಅಂಚಿನ ಸೋಲಾರ್ ಸಿಸ್ಟಮ್ದ ಕಂಪನಿಗಳು ಅವತ್ತ ಮೆಡಿಕಲ್ ಕಾಲೇಜ್ ಅಂಚಿನ ನಂಗೆ ಜನಗಳಿಗೆ ಉಪದ್ರವ ನಂಚಿನ ಕಂಪನಿ ಎಡ್ಡೆ ಬರಡು ಇತ್ತಲ ದೇವರ ಪ್ರಾರ್ಥನೆ ಮಾಡ್ಕೊಂಡು ಜನಕ್ಲ ಪರವಾದ ಪ್ರಾರ್ಥನೆ ಮಾಡ್ತಂದಿಲ್ಲ ಎಂಕ್ಲಿಗೆ ಎಡ್ಡೆಂತಿನ ಒಂಜಿ ಬರಡು ಪಂಡ ಪೂರ ಭೂಮಿ ಕಬಲಸನತ್ ಐಕ್ ಜನಕ್ಲೆ ಬೇಲೆ ತಿಕ್ಕದು ಅಬೇ ಜಾಗ ಎಂಕುಲು ನೆಮ್ಮದಿ ಜೀವನ ಮಾಡ್ಕೊಂಡು ಎಡ್ಡೆ ಯೋಜನೆಗಳು ಬರಡು ಕರೆಕ್ಟ್ ಅದೇ ಆತೆ ಇತ್ತಲ್ಲ ಏನು ಪ್ರಾರ್ಥನೆ ಮಾಡ್ತಂದಿಲ್ಲ ಓಕೆ ಬ್ಯೂಟಿಫುಲ್ ಏನ್ ದಯಪನಾಗ ಪ್ರಾಜೆಕ್ಟ್ ಬರ್ಪಣೆ ಸರ್ಕಾರದ ಪ್ರಾಜೆಕ್ಟ್ ಬರ್ಪಣೆ ಇಂಗ್ಲ ವಿರೋಧ ಅದೇ ಸರ್ ವಿರೋಧ ಏರ್ಪಗ್ಲತ್ತು ಅದೇ ಎಡ್ಡ ಪ್ರಾಜೆಕ್ಟ್ ಬರಡಪ್ಪ ಒಳ್ಳೆಯ ಪ್ರಾಜೆಕ್ಟ್ ಬರಲಿ ಎಡ್ಡ ಪ್ರಾಜೆಕ್ಟ್ ಬರ್ತನೆ ಇಂಕುಲು ಏಪಲ್ಲ ಸ್ವಾಗತ ಮಾಡ್ಬೋದು ದಯಪನಾಗ ನಿಡ್ಡೋಡಿದ ಜನಕ್ಲೆಗ್ ಆ ಗ್ರಾಮದಕ್ಲೆ ಕೈತಲ್ದಕ್ಲೆ ಹೆಲ್ಪ್ ಆವಡ ಇರ್ತದೆ ಹೆಲ್ಪ್ ಆಂಡ ಇಂಕುಲು ಅವೇನು ಪ್ರಾಜೆಕ್ಟ್ ಇಂಕುಲು ಅಕ್ಸೆಪ್ಟ್ ಮಲ್ಪ ರೆಡಿ ಇಲ್ಲ ಅಂಡ್ ಆ ಪ್ರಾಜೆಕ್ಟ್ ಇಡೀ ಪಾಪ ನಿಡ್ಡೋಡಿದ ಜನಕ್ಲೆಗ್ ಗ್ರಾಮದ ಜನಕ್ಲೆಗ್ ಹಾನಿ ಆಪುಡು ಅಕಲ್ಲ ಆರೋಗ್ಯದ ದೃಷ್ಟಿಡ್ ಪರಿಸರದ ದೃಷ್ಟಿಡ್ ಹಾನಿ ಆಪುಡು ಅನ್ನಗ ಇಂಕುಲ ಐಕಿ ಏಪಲ ವಿರೋಧವಲ್ಲ ವ್ಯವಸ್ಥಿತವಾದ ಇಂಕಲ ಸಂಘಟನಾತ್ಮಕ ಶಕ್ತಿ ಉಂಡು ಬಂದ ನೆಂಚಿನ ವಿಚಾರನ ಪಂಪಿನಿ ಸೊ ಅಂಚ ದುಪ್ಪನಾಗ ಒಂಜಿ ಊರು ಒಂಜಿ ಗ್ರಾಮಸ್ಥರು ಸಂಘಟನಾತ್ಮಕವಾದ ಒಗ್ಗಟ್ಟಾದಿತ್ತನ ಎಂಚ ಹೋರಾಟ ಮನ್ಪೊಲಿ ಎಂಚಿನ ವಿರೋಧವಾಯಿನಂಚಿನ ಪ್ರಾಜೆಕ್ಟ್ನ ನಮ್ಮ ಪ್ರತಿಭಟಿಸಾದ ಉಂತಾವಲಿ ಐತ ಒಟ್ಟಿಗೆ ದೈವದೇವರ ಮಿತಿ ನಂಬಿಕೆ ಇದು ನಮ್ಮ ಪ್ರಾರ್ಥನೆ ಮಲ್ತನ ಎಂಚ ಈ ಕಲಿಯುಗಡ್ಲ ಆ ದೈವದೇವರ ಅನುಗ್ರಹ ಮಲ್ಪೇರಿ ಇಂಚಿನ ಒಂಜಿ ಪ್ರಾಜೆಕ್ಟ್ ಪುರ ಎಂಚ ಉಂತುಂಡು ಐತ ಒಟ್ಟಿಗೆ ಅಕುಲ್ ಪಂಡಿನಂಚಿನ ಪರಕೇನ ಸಂಧಾವನಂಚಿನ ಪ್ರಾಮಾಣಿಕತೆ ಆಕ್ಲಡ ಉಂಡು ಸೊ ದಟ್ಸ್ ವೈ ಅಕುಲ್ ಕೋಡೆ ಯಕ್ಷಗಾನ ಸೇವೆ ಆಟ ಗೊಬ್ಬಾಯಿರ ಐತೊಟ್ಟಿಗೆ 2 ವರ್ಷದ ತುಂಬು ಆ ಜಾಗಕ್ಕೆ ಸೇರಿದಿನಂಚಿನ ಜುಮಾದಿ ದೈವ ಸಪರಿವಾರ ದೈವ ಐಕೊಂಜಿ ಪೊರ್ಲುದ ಒಂಜಿ ಜೀರ್ಣೋದ್ಧಾರ ಮಲ್ತೇರ ಒಂಜಿ ಸಾನಾಗ ಐತ ಒಟ್ಟಿಗೆ ನಿಡ್ಡೋಡಿದ ಸಂತ ತೆರೇಸಾ ಚರ್ಚಿಡ್ಲಾಕ್ಲ ಒಂಜಿ ಪ್ರಾರ್ಥನೆ ಮಲ್ದರೆ ಅಲ್ಪ ಸೇವೆ ಸಂದ ಐತ ಮಲ್ತಾರೆ ಐತೊಟ್ಟಿಗೆ ಅಶ್ವತ್ಥಪುರ ರಾಮದೇವರೇ ಶ್ರೀರಾಮದೇವರೇಗ್ಲ ಬೊಡ್ಡ ಸೇವೆ ಕೊರಿಯೋದು ದಯಪಡಗ ಒಂದು ಅಕ್ಕಲ ಒಂಜಿ ಸಂಘಟನಾತ್ಮಕ ಶಕ್ತಿ ಅಣ್ಣ ಐತೊಟ್ಟಿಗೆ ನಮ್ಮ ಕಣ್ಣಿಗೆ ತೋಜನಂಚಿನ ಕಾಣಿಕ ಶಕ್ತಿಲು ಆ ಶಕ್ತಿಲ ಒಂಜಿ ಕಾಣಿಕ ಈ ಒಂಜಿ ಘಟನೆ ನೆರವೇರುತ್ತಂಡ ಐತ ಒಟ್ಟಿಗೆ ಆ ಊರು ಒರಿದಂಡು ಐತ ಒಟ್ಟಿಗೆ ಆ ಊರಿನ ಒರಿಪಾದರೆ ದೈವ ದೇವರನಕ್ಲು ಒನ್ಸ್ ಅಗೇನ್ ಈ ಒಂಜಿ ವಿಚಾರ ಬಾರಿ ಮಲ್ಲ ಮೆಟ್ಟು ನಮ್ಮ ತುಳುನಾಡು ಸೌಂಡ್ ಮಲ್ಪನಂಚಿನ ವಿಚಾರ ನಿಡ್ಡೋಡಿದ ಗ್ರಾಮಸ್ಥರನ ಈ ಒಂಜಿ ಹೋರಾಟ ಅಂಡ್ ಒನ್ಸ್ ಅಗೇನ್ ಇನ್ನಿತ ಕಾರ್ಯಕ್ರಮಕ್ಕೆ ಜಾಯ್ನ್ ಆನಂಚಿನ 2 ಜನ ಅತಿಥಿನ ಕ್ಲೆಗ್ಲ ಸೊಲ್ಮೇನ್ ಸಂದಾಯಿತ ಮಂತೊಂದುಲ್ಲ ಅಲ್ಪನ್ ಡಿಸೋಜ ಸರ್ ಸೊಲ್ಮೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದೊಟ್ಟಿಗೆ ರಾಮಗೌಡ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ 400 kV ಹೋರಾಟದ ಟವರ್ ಲೈನ್ ಪಾಡ್ನ ಅಕೋಲು ಪೂರ ಕೃಷಿನೇ ತುತ್ತೆ ಓಕೆ ಕಂಗು ಕಟ್ಪುನ ಬೊಕ್ಕ ಬಾರೆ ಕಟ್ಪುನ ತಾರೆಲು ಕಂಡ ಅವನ್ ತೂಪಿಜೇರು ಓಕೆ ಕಟ್ಟೆ ಬೋಪೇರು ಓಕೆ ಅಂಚೆ ಅದು ಒಂದೇ ಮಾತ ಜನಗಳು ಈ ಕುಡ್ಲ ಟಿವಿ ತೂತಿನಗಳು ಪೂರ ಜನ ಒಟ್ಟುಗ ಅದಕ್ಕೆ ಸಪೋರ್ಟ್ ಮಾಡ್ತಂಡ ಖಂಡಿತ ಒಂದು ಫಿರ ಜಾರು ಒಂದು ಫಿರ ಪೋಪುಂಡು ಬಲ್ಪೇರು ಅದೇ ಓಕೆ ಎಸ್ ಓಕೆ ಎಸ್ ಸರ್ ಸೋಲ್ಮೇಲು ಸರ್ ಐತೊಟ್ಟಿಗೆ ಅಂಡ್ ವೆರಿ ಸಾರಿ ಮಸ್ತ್ ಜನ ಕಾಲ್ ಮಾಡ್ತದಲ್ಲರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ನಿಕಲ ಕಾಲ್ ದತ್ತರ ಆ ಒಂದಿಜ್ಜಿ ಐ ವೆರಿ ಸಾರಿ ಫಾರ್ ದಟ್ ಆ ಒಂದು ವಿಚಾರಕ್ಕೆ ದೇವಂತ್ ಟೆಕ್ನಿಕಲ್ ಟೀಮ್ ಆ ಒಂದು ವಿಚಾರ ಅಂತೂಲೆ ಅಂಡ್ ವೆರಿ ಸಾರಿ ಸಮಯದ ಭಾವ ಕೂಡ ತುಂಬಾನೇ ಇದೆ ಹಾಗಿದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ ದಯಮಾಡಿ ಕ್ಷಮಿಸಿ ಈ ಒಂದು ವಿಚಾರದಲ್ಲಿ ಅಂಡ್ ತಮ್ಗಳ ಒಂದು ಸಂಘಟಿತವಾಗಿರುವಂತಹ ಹೋರಾಟದಿಂದ ಎಸ್ ನಿಡ್ಡೋಡಿ ಗ್ರಾಮ ಉಳಿದಿದೆ ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಆ ಗ್ರಾಮದವರು ಖುಷಿಯಿಂದ ಯಾವುದೇ ರೀತಿಯ ಆತಂಕ ಇಲ್ಲದೆ ತಾವುಗಳು ಆರಾಮವಾಗಿರಿ ಜೊತೆಗೆ ಕಟೀಲು ತಾಯಿ ಕೂಡ ತಮ್ಮನ್ನ ಕಾಪಾಡ್ತಾಳೆ ಜೊತೆಗೆ ಜಾಗದ ಒಂದು ಜುಮಾದಿ ದೈವವು ಕೂಡ ತಮ್ಮಗಳನ್ನು ಕಾಪಾಡುತ್ತೆ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದ